ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ವೀಕ್ಷಕರೇ, ರೋಗ ನಿರೋಧಕ ಶಕ್ತಿ ಅನ್ನೋದು ಜೀವಕುಲಕ್ಕೆ ಸಿಕ್ಕಂತಹ ವರದಾನ. ಆದರೆ ಯಾವಾಗ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ದೇಹಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡಲು ಶುರು ಮಾಡುತ್ತೋ ಆಗ ಅದು ದುಷ್ಪರಿಣಾಮವಾಗುತ್ತೆ. ಅಂತಹದ್ದೇ ಒಂದು ದುಷ್ಪರಿಣಾಮ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಮತ್ತು ಲೂಪಸ್. ಈ ಕಾಯಿಲೆಯ ಕುರಿತು ಒಂದಷ್ಟು ಮಾಹಿತಿ ಪಡೆಯೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ ತಮಿತಾ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಡಾಕ್ಟರ್, ಮೊದಲ ಪ್ರಶ್ನೆ, ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಏನು? ಓಕೆ, ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಒಂದು ಕಾಮನ್ ಆಗಿ ಇರುವಂಥ ವಾತ. ಸೊ ವಾತ ತುಂಬ ಟೈಪಿಂದು ಇರ್ತದೆ, ಆಲ್ಮೋಸ್ಟ್ ಒಂದು 100 ಟೈಪಿನ ವಾತಗಳು ಇರ್ತವೆ. ಆರ್ಥರೈಟಿಸ್ ಅಂದರೆ ನಾವೇನು ಅಂದ್ಕೊಳ್ಳೋದು ಬರೀ ಜಾಯಿಂಟಿಗೆ ಸಂಬಂಧಪಟ್ಟದ್ದು ಅಂತ. ಬಟ್ ಆರ್ಥರೈಟಿಸ್ ಇಸ್ ಅ ಸಿಸ್ಟಮಿಕ್ ಇಲ್ನೆಸ್, ಅಂದರೆ ಇಡೀ ಬಾಡಿಗೆ ಯಾವುದೇ ಒಂದು ಪಾರ್ಟಿಗೆ ಎಫೆಕ್ಟ್ ಆಗುವಂಥದ್ದು. ಇದರಲ್ಲಿ ಕಾಮನ್ ಆಗಿ ಅಂದರೆ ತುಂಬ ನಾರ್ಮಲಿ ನಾವು ನಮ್ಮ ಒ ಪಿ ಡಿಯಲ್ಲಿ ಹಾಸ್ಪಿಟಲ್ಸಲ್ಲಿ ನೋಡುವಂಥದ್ದು ಮತ್ತು ತುಂಬ ಕಾಮನ್ ಆಗಿ ಇರೋದು ಇಂಡಿಯಾದಲ್ಲೂ ರುಮಟಾಯ್ಡ್ ಆರ್ಥರೈಟಿಸ್. ಸೊ ಇದರಲ್ಲಿ ಹೇಗೆ ಅಂದರೆ ಗಂಟು ನೋವು ಬರೋದು, ಊತ ಬರೋದು, ಬೆಳಗ್ಗೆ ಏಳುವಾಗ ಕೈ ಮಡಚಲಿಕ್ಕೆ ಆಗೋದಿಲ್ಲ ಅಂತ ಆಗೋದು. ಸೊ ತುಂಬ ಜನರಿಗೆ ಬ್ರಷ್ ಕೂಡ ಹಿಡಿಲಿಕ್ಕೆ ಆಗೋದಿಲ್ಲ. ಸೊ ಇಂಥದ್ದೊಂದು ಕಾಯಿಲೆಯನ್ನು ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಡಾಕ್ಟರ್, ನಾನು ಕೇಳ್ಪಟ್ಟಿರೋ ಹಾಗೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸೀಸ್ ಅಂಡರಲ್ಲಿ ಬರುತ್ತೆ. ಕರೆಕ್ಟ್. ಯಾಕೆ ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಕರೀತೀವಿ? ಸೊ ಇದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ಅಂತ ಹೇಳಿ, ಸೊ ನಮಗೆ ಎಲ್ಲರಿಗೂ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಇರ್ತದೆ ಬಾಡಿಯಲ್ಲಿ. ಈ ಇಮ್ಯೂನ್ ಸಿಸ್ಟಮ್ ನಮಗೆ ನಾರ್ಮಲಿ ಕ್ರಿಮಿಗಳ ಅಗೇನ್ಸ್ಟ್ ಅಥವಾ ನಮ್ಮ ಎನ್ವೈರ್ಮೆಂಟ್ ಅಗೇನ್ಸ್ಟ್ ಕಾನ್ಸ್ಟೆಂಟ್ಲಿ ಒಂದು ರಕ್ಷಣೆ ಕೊಡ್ತಾ ಇರ್ತದೆ, ರೋಗ ನಿರೋಧಕ ಶಕ್ತಿ. ಬಟ್ ಏನಾಗ್ತದೆ, ಕೆಲವೊಮ್ಮೆ ಈ ಇಮ್ಯೂನ್ ಸಿಸ್ಟಮ್ ಕಾನ್ಸ್ಟೆಂಟ್ಲಿ ರೆಗ್ಯುಲೇಟ್ ಆಗ್ತಾ ಇರ್ತದೆ ಬಾಡಿಯಲ್ಲಿ. ಅದು ಒಂದು ಬದಲಾಗ್ತಾ ಇರುವ ಸಿಸ್ಟಮ್ಮು. ನಮಗೆ ಯಾವ ಇನ್ಸಲ್ಟಿಂದ, ಯಾವುದಾದ್ರೂ ಕ್ರಿಮಿಯಿಂದ ಅಥವಾ ಎನ್ವೈರ್ಮೆಂಟಲ್ ಇನ್ಸಲ್ಟಿಂದ ಅದು ಆವಾಗೇ ಅದು ಸರಿ ಮಾಡಿಕೊಂಡು ನಮಗೆ ರಕ್ಷಣೆ ಕೊಡ್ತಾ ಇರ್ತದೆ. ಬಟ್ ಕೆಲವೊಮ್ಮೆ ಈ ಹೊರಗಿನ ಇನ್ಸಲ್ಟ್ಸಿಂದ ಅಥವಾ ಒಳಗಿನ ನಮ್ಮ ಜೆನೆಟಿಕ್ ಟೆಂಡೆನ್ಸೀಸ್ಗಳಿಂದ ಇದು ಡಿಸ್ರೆಗ್ಯುಲೇಟ್ ಆಗ್ತದೆ. ಅದು ನಾರ್ಮಲ್ ಹಾಗೆ ಕೆಲಸ ಮಾಡದೆ ಇಮ್ಯೂನ್ ಸಿಸ್ಟಮ್ ಹೇಗೆ ವರ್ಕ್ ಆಗೋದು, ಅದು ಫಾರಿನ್, ಇದು ನಮ್ಮದು ಅಂತ ಒಂದು ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ಮಾಡ್ತದೆ. ಈ ಡಿಫ್ರೆನ್ಸಿಯೇಷನ್ ಶಕ್ತಿ ಅದಕ್ಕೆ ಹೋಗಿ ಬಿಡ್ತದೆ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅನ್ನು ಅಟ್ಯಾಕ್ ಮಾಡುವ ಬದಲು ತನ್ನನ್ನೇ ತಾನೇ ಹೊಡ್ಕೊಳ್ತದೆ. ಸೊ ಇದು ಒಂದು ಸಿವಿಲ್ ವಾರ್ ಥರ. ಹೇಗೆ ಪೊಲೀಸ್ ನಮ್ಮ ರಕ್ಷಣೆಗಿದ್ದು ಅಥವಾ ಮಿಲಿಟರಿ ನಮ್ಮ ರಕ್ಷಣೆಗಿದ್ದು ಕೆಲವೊಮ್ಮೆ ಸಿವಿಲ್ ವಾರಲ್ಲಿ ತಮ್ಮ ದೇಶದ ಜನರಿಗೆ ಇದು ಮಾಡ್ತಾರೋ, ಆಟೋ ಇಮ್ಯೂನ್ ಡಿಸೀಸಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮತ್ತು ಇಂಟರ್ನಲ್ ಬಾಡಿ ಆರ್ಗನ್ನಲ್ಲಿ ಡಿಫ್ರೆನ್ಸಿಯೇಷನ್ ಸ್ವಲ್ಪ ಅದಕ್ಕೆ ಡಿಸ್ರೆಗ್ಯುಲೇಟ್ ಆಗಿ ಅದು ತನ್ನನ್ನೇ ಅಟ್ಯಾಕ್ ಮಾಡ್ತದೆ. ಸೊ ನಾರ್ಮಲಿ ಇದು ಗಂಟುಗಳಿಗೆ ಅಟ್ಯಾಕ್ ಮಾಡ್ತದೆ. ಇದನ್ನು ಆರ್ಥರೈಟಿಸ್ ಅಂತೇವೆ. ಅದು ರಕ್ತನಾಳದಲ್ಲಿ ಅಟ್ಯಾಕ್ ಮಾಡಿದರೆ ವಾಸ್ಕ್ಯುಲೈಟಿಸ್ ಆಗ್ತದೆ. ಕಣ್ಣಲ್ಲಿ ಅಟ್ಯಾಕ್ ಮಾಡಿದರೆ ಯಾವ ಲೇಯರಿಗೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋ ಇದರಲ್ಲಿ ಸ್ಲೀರೈಟಿಸ್ ಅಥವಾ ಯುವಿಐಟಿಸ್ ಅಂತ ಹೇಳ್ತೇವೆ. ಹೀಗೆ ತುಂಬ ಬಗೆ ಥರ ಇರ್ತದೆ. ಕಿಡ್ನಿಯನ್ನು ಅಟ್ಯಾಕ್ ಮಾಡಿದರೆ ನೆಫ್ರೈಟಿಸ್, ಲಂಗ್ಸ್ ಅನ್ನು ಅಟ್ಯಾಕ್ ಮಾಡಿದರೆ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್. ಸೊ ಯಾವುದಕ್ಕೆ ಇದು ಆರ್ಥರೈಟಿಸ್ ಅಲ್ಲಿ ಅಟ್ಯಾಕ್ ಆಗ್ತಾ ಇದೆಯೋ ಆ ಆರ್ಗನ್ ಸಿಸ್ಟಮ್ ಮೇಲೆ ಬೇಸ್ ಆಗಿ ಈ ಆರ್ಥರೈಟಿಸ್ ಅಂತ ನಾವು ಕಂಡುಹಿಡಿತೇವೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಮನ್ಲಿ ಆಗುವುದು ಇದು ಗಂಟಿಗೆ, ಜಾಯಿಂಟಿಗೆ ಆಗುವಂಥದ್ದು. ಬಟ್ ಸೊ ಕಿಡ್ನಿಗೆ ಅದು ಅಟ್ಯಾಕ್ ಮಾಡಿದರೆ ನೆಫ್ರೈಟಿಸ್, ಲಂಗ್ಸಿಗೆ ಅಟ್ಯಾಕ್ ಮಾಡಿದರೆ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್, ಹೀಗೆ ಹೋಗ್ತಾ ಇರ್ತದೆ. ಸೊ ಯಾವ ಸಿಸ್ಟಮಿಗೆ ಅಟ್ಯಾಕ್ ಮಾಡಿದೆ ಆ ಸಿಸ್ಟಮನ್ನು ಹಿಡ್ಕೊಂಡು ನಾವು ಓಕೆ ಈ ವಾತ ಇರ್ಬೋದು ಅಂತ ನೋಡಿ ಅದಕ್ಕೆ ಪರೀಕ್ಷೆ ಮಾಡ್ತೇವೆ. ರುಮಟಾಯ್ಡಲ್ಲಿ ಕಾಮನ್ಲಿ ಅಟ್ಯಾಕ್ ಆಗೋದು ಜಾಯಿಂಟ್ಸಿಗೆ. ಸೊ ಜಾಯಿಂಟಿಗೆ ಆರ್ಥರೈಟಿಸೇ ಅದರ ಪ್ರಿಡಾಮಿನೆಂಟ್ ಸಿಂಪ್ಟಮ್. ಬಟ್ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂದರೆ ಇದು ಜಾಯಿಂಟ್ಸನ್ನು ಬಿಟ್ಟು ಅದು ಬೇರೆ ಆರ್ಗನ್ಸನ್ನು ಅಟ್ಯಾಕ್ ಮಾಡ್ಬೋದು. ಸೊ ಟೋಟಲಿ ನಮಗೆ ರಕ್ತ ಕಡಿಮೆ ಆಗ್ಬೋದು, ಅದರಲ್ಲಿ ಅನಿಮಿಯಾ ಬರ್ತದೆ, ಮತ್ತು ವೆಯ್ಟ್ ಲಾಸ್ ಆಗ್ತದೆ, ಕಣ್ಣು ಕೆಂಪಾಗಿ ಸ್ವಲ್ಪ ಇದು ಲೈಟ್ ಎಲ್ಲ ಬಿದ್ದರೆ ನೋವಾಗುವ ಥರದ್ದು ಅಥವಾ ಬ್ಲರ್ರಿಂಗ್ ಬರೋದು, ಇದಕ್ಕೆ ಯುವಿಐಟಿಸ್ ಅಂತೇವೆ, ಅದು ಬರ್ಬೋದು. ಮತ್ತು ನಾಡ್ಯೂಲ್ಸ್ ಬರ್ಬೋದು, ಸ್ಕಿನ್ ಮೇಲೆ ನಾಡ್ಯೂಲ್ಸ್ ಬರೋದು, ಆ ಥರದ್ದೆಲ್ಲ ಆಗ್ಬೋದು. ಸೊ ಬರೀ ಜಾಯಿಂಟ್ ಅಲ್ಲ, ಅದು ಬೇರೆ ಸಿಸ್ಟಮನ್ನು ಎತ್ಕೊಳ್ತದೆ.
ಡಾಕ್ಟರ್, ಈಗ ರುಮಟೆಡ್ ಆರ್ಥ್ರೈಟಿಸ್ ಮೇನ್ಲಿ ಜಾಯಿಂಟಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಜಾಯಿಂಟಿಗೆ ಮಾತ್ರ ಎಫೆಕ್ಟ್ ಮಾಡುತ್ತಾ ಅಥವಾ? ಇಲ್ಲ, ಅದೇ. ಸೊ ಕಾಯಿಲೆ ಕೆಲವಲ್ಲಿ ಕಾಮನ್ಲಿ ನಮಗೆ ಮೆಜಾರಿಟಿ ಪೇಷಂಟ್ಸ್ ಬರುವವರು ಜಾಯಿಂಟಿಗೆ ಎಫೆಕ್ಟ್ ಮಾಡಿ ಬರುವವರು. ಬಟ್ ಕೆಲವೊಮ್ಮೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂದರೆ ಜಾಯಿಂಟನ್ನು ಬಿಟ್ಟು ಎಫೆಕ್ಟ್ ಆಗಿರುವ ಆರ್ಗನ್ಸ್ ಅನ್ನನ್ನೇ ಪ್ರೆಸೆಂಟಿಂಗ್ ಸಿಂಪ್ಟಮ್ ಆಗಿ ಬರ್ತಾರೆ. ಸೊ ಇದರಲ್ಲಿ ಕಾಮನ್ ಆಗಿ ಇರೋದು ಒಂದು ರಕ್ತ ಕಡಿಮೆ ಆಗೋದು, ಇನ್ನೊಂದು ಈ ಕಣ್ಣಿನ ಸಮಸ್ಯೆ ಆಗೋದು. ಸೊ ಯುವಿಐಟಿಸ್ ಆ ಥರದ್ದೆಲ್ಲ ಬಂದರೆ ಅದು ಕಾಮನ್ ಆಗೇ ಬರ್ತದೆ. ಇಲ್ಲ ಇದು ಲಂಗ್ಸಿಗೆ ಸಂಬಂಧಪಟ್ಟದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಶ್ವಾಸಕೋಶದ ನಾರ್ಮಲ್ ಕೆಪಾಸಿಟಿ ಕಮ್ಮಿ ಆಗಿ ಇಂಥ ಪೇಷಂಟ್ಸಿಗೆ ನಾರ್ಮಲ್ ಲೆವೆಲ್ ಗ್ರೌಂಡಲ್ಲಿ ನಡಿಲಿಕ್ಕೆ ಕೂಡುವುದಿಲ್ಲ, ಅಥವಾ ನೈಟ್ ಟೈಮ್ ಡ್ರೈ ಕಾಫ್ ಒಣ ಕೆಮ್ಮು ಬರ್ತಾ ಇರ್ತದೆ, ಕಾನ್ಸ್ಟೆಂಟ್ಲಿ ಇರ್ತದೆ. ಸೊ ಇದು ಕೂಡ ರುಮಟಾಯ್ಡಿನ ಲಕ್ಷಣ ಇರ್ಬೋದು. ಅಥವಾ ವೆರಿ ರೇರ್ಲಿ ಅದು ಕಿಡ್ನಿಯನ್ನೆಲ್ಲ ಎಫೆಕ್ಟ್ ಮಾಡ್ತದೆ, ಸ್ಕಿನ್ನನ್ನು ನರಗಳನ್ನು ಅಫೆಕ್ಟ್ ಮಾಡ್ಬೋದು. ಸೊ ಸ್ಕಿನ್ನಲ್ಲಿ ನಾಡ್ಯೂಲ್ಸ್ ಬರ್ತವೆ, ಅಥವಾ ವ್ಯಾಸ್ಕ್ಯುಲೈಟಿಸ್ ಆಗಿ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದರೆ ಗಾಯ ಆಗಿಬಿಟ್ಟು ಆಲ್ಮೋಸ್ಟ್ ಒಂದು 2-3 ತಿಂಗಳು ತಾನಾಗೆ ಅದು ಒಣಗುವುದಿಲ್ಲ ಆದರೆ ಅವನ್ನು ನಾವು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೇವೆ. ಸೊ ಈ ಥರ ಅಲ್ಸರ್ಸ್ ಕೂಡ ಆಗ್ಬೋದು. ಬಟ್ ಇದು ನಾರ್ಮಲಿ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಲ್ಲಿ ಆಗೋದು. ಮತ್ತು ನ್ಯೂರೈಟಿಸ್ ಅಂದರೆ ಇದು ನರಗಳಿಗೆ ಸಂಬಂಧಪಟ್ಟದ್ದು. ಹಾಗೆ ಈ ನರಗಳಲ್ಲಿ ವಾತ ಇದ್ದ ಕಾರಣ ನರ ನಾರ್ಮಲಿ ನಮಗೆ ಬೆಂಡಿಂಗ್ ಅಥವಾ ನಮಗೊಂದು ಸೆನ್ಸೇಷನ್ ಗೊತ್ತಾಗಲಿಕ್ಕೆ ಅಗತ್ಯ ಇರ್ತದೆ. ಈ ವಾತ ಅದಕ್ಕೆ ಎಫೆಕ್ಟ್ ಆದ ಕೂಡಲೇ ಈದರ್ ನಮ್ಮ ಮೋಟಾರ್ ಪವರ್ ಹಿಡ್ಕೊಳ್ಳಿಕ್ಕೆ ಮುಟ್ಲಿಕ್ಕೆ ಎಲ್ಲ ಆಗೋದಿಲ್ಲ, ಅಥವಾ ಮುಟ್ಟಿದ್ದು ಗೊತ್ತಾಗೋದಿಲ್ಲ, ಸೆನ್ಸರಿ ನ್ಯೂರೋಪ್. ಸೊ ಸ್ಪರ್ಶ ಜ್ಞಾನ ಇರುವುದಿಲ್ಲ. ಸೊ ಇದು ಎರಡೂ ಆಗಲಿಕ್ಕೆ ಅದರಲ್ಲಿ ಸಾಧ್ಯತೆ ಇರ್ತದೆ. ಸೊ ಅದು ಯಾವ ಸಿಸ್ಟಮನ್ನು ಹೊಂದ್ಕೊಳ್ತದೆ ಅದು ನಮಗೆ ಫಸ್ಟೇ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಕರೆಕ್ಟ್ ಫಸ್ಟೇ ಅದು ನಾವು ಜೋರಾಗಿ ಟ್ರೀಟ್ ಮಾಡಿದರೆ ಈ ಸಿಸ್ಟಮ್ ಜಂಪ್ ಮಾಡೋದನ್ನು ಅದು ಕಮ್ಮಿ ಮಾಡ್ತದೆ. ಹಾಗಾದರೆ ಈಗ ಇದಕ್ಕೆ ಡಯಾಗ್ನೋಸಿಸ್ ಅಥವಾ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಓಕೆ, ಸೊ ಡಯಾಗ್ನೋಸಿಸ್ ರುಮಟಾಯ್ಡ್ ಆರ್ಥರೈಟಿಸಿಗೆ ಅಂತ ನಾವು ಈ ತುಂಬ ವಿಶ್ವದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಇದೆ. ಸೊ ಇದರಲ್ಲಿ ನಾವು ಯೂಲಾರ್ ಕ್ಲಾಸಿಫಿಕೇಷನ್ ಅಂತ ಎಲ್ಲ ತೊಗೊಂಡಿದ್ದೇವೆ. ಅದರಲ್ಲಿ ಇಷ್ಟು ಗಂಟು ಇನ್ವಾಲ್ವ್ ಆದರೆ, ಮತ್ತು ಕೆಲವು ರಕ್ತ ಪರೀಕ್ಷೆ ಎಲ್ಲ ಮಾಡಿದರೆ, ಮತ್ತು ಈ ಆರ್ಥರೈಟಿಸ್ ಅಂದರೆ ಇದು ಜಾಯಿಂಟ್ ಪೇಯ್ನ್ ಇರೋದು, ಊತ ಇರೋದು, ಸ್ಟಿಫ್ನೆಸ್ ಇರೋದು, ಇಷ್ಟು ಒಂದು 6 ವೀಕ್ಸ್ 12 ವೀಕ್ಸಿಂದ ಜಾಸ್ತಿ ಇದ್ದರೆ ಇದು ಆರ್ಥರೈಟಿಸಿನ ಲಕ್ಷಣಗಳು ಅಂತ ನಾವು ತಗೊಳ್ಬೋದು ಅಂತ ಆ ಕ್ಲಾಸಿಫಿಕೇಷನಲ್ಲಿ ಬರ್ತದೆ. ನಾರ್ಮಲಿ ನಮಗೆ ಪೇಷಂಟ್ಸ್ ಬರುವಾಗ ನಾವು ಅವರ ಸಿಂಪ್ಟಮ್ಸನ್ನು ನೋಡಿಕೊಂಡು ಕೆಲವು ಸಾಧಾರಣವಾಗಿ ಮಾಡುವ ಬ್ಲಡ್ ಟೆಸ್ಟನ್ನು ಮಾಡ್ತೇವೆ. ಸೊ ನಮಿತಾ, ನೀವು ನಂಬುವುದಿಲ್ಲ, ನಾರ್ಮಲಿ ಒಂದು ಆರ್ಥರೈಟಿಸಿಗೆ ಬಂದರೂ ಕೂಡ ಈ ಟೆಸ್ಟ್ಗಳು ಒಂದು 1 or 2 ಅವರ್ಸಲ್ಲಿ ನಮಗೆ ಸಿಗ್ತದೆ. ಸೊ 1 or 2 ಅವರ್ಸಲ್ಲಿ ಈ ಟೆಸ್ಟ್ಗಳ ರಿಪೋರ್ಟ್ ಬಂದು ನಮಗೆ ಇಮಿಡಿಯೇಟ್ಲಿ ಅಂಥ ಪೇಷಂಟನ್ನು ಕೆಲವು ಸತಿ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಆಗ್ತದೆ. 1 or 2 ಅವರ್ಸ್. ಸೊ ಇಷ್ಟು ನೊಂದ್ಕೊಂಡಿರುವವರಿಗೆ 1 or 2 ಅವರ್ಸಲ್ಲಿ ಡಯಾಗ್ನೋಸಿಸ್ ಸಿಗ್ತದೆ. ಈ ಟೆಸ್ಟ್ಗಳು ಅಷ್ಟು ಕಾಸ್ಟ್ಲಿಯೂ ಅಲ್ಲ, ಸಾಧಾರಣ ಎಲ್ಲ ಕಡೆ ಇದು ಅವೈಲಬಲ್ ಇದೆ. ಸೊ ನಾರ್ಮಲಿ ಇದು CBC ಅಂದರೆ ಟೋಟಲ್ ಬ್ಲಡ್ ಕೌಂಟ್, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಇದು ಬೇಸಿಕ್. ಇದು ಬಿಟ್ಟು ನಾವು ಬಾಡಿಯಲ್ಲಿ ಇನ್ಫ್ಲಮೇಷನ್ ಎಷ್ಟಿದೆ ಅಂತ ನೋಡಲಿಕ್ಕೆ ESR ಮತ್ತು CRP ಅಂತ ಮಾನಿಟರ್ ಮಾಡ್ತೇವೆ, ವಿಚ್ ನಾವು ಸೀರಿಯಲಿ ಮಾನಿಟರ್ ಮಾಡ್ತಾ ಇರ್ತೇವೆ. ಇವು ಎರಡು ನಮ್ಮ ರೂಟೀನ್ ಟೆಸ್ಟ್ಗಳು. ಸ್ಪೆಸಿಫಿಕ್ ಆಗಿ ರುಮಟಾಯ್ಡ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ದಿಸ್ ಟೆಸ್ಟ್ ಇಸ್ ವೆರಿ ಈಸಿ, ವೆರಿ ಆಕ್ಸೆಸಿಬಲ್, ಎಲ್ಲ ಕಡೆ ಮಾಡ್ತಾರೆ, ಆ್ಯಂಡ್ ವೆರಿ ಇನ್ಎಕ್ಸ್ಪೆನ್ಸಿವ್ ಆಲ್ಸೋ, ತುಂಬ ಕಾಸ್ಟ್ಲಿ ಏನಲ್ಲ ಇದು. ಸೊ ಇದು ಬರ್ತದೆ. ಸೊ ಇದರಲ್ಲೇ ಇಷ್ಟರಲ್ಲಿ ಪಾಸಿಟಿವ್ ಬಂದುಬಿಟ್ರೆ ವೆಲ್ ಆ್ಯಂಡ್ ಗುಡ್, ನಮಗೆ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಆಗ್ತದೆ. ಸ್ಮಾಲ್ ಪಾಪ್ಯುಲೇಷನ್ ಆಫ್ ಪೇಷಂಟ್ಸಲ್ಲಿ ಇದು ನೆಗೆಟಿವ್ ಇರ್ತದೆ. ರುಮಟಾಯ್ಡ್ ಫ್ಯಾಕ್ಟರ್ ನೆಗೆಟಿವ್ ಇದ್ದಲ್ಲಿ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಟೆಸ್ಟ್ ನಾವು anti-CCP ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಇದು ಸ್ವಲ್ಪ ಕಾಸ್ಟ್ಲಿ ಬಟ್ ವೆರಿ ಸ್ಪೆಸಿಫಿಕ್. ಅಂದರೆ ಅದು ಪಾಸಿಟಿವ್ ಇದ್ದರೆ ಇದು ರುಮಟಾಯ್ಡೇ ಅಂತ ಅರ್ಥ. ರುಮಟಾಯ್ಡ್ ಫ್ಯಾಕ್ಟರ್ ಆದರೂ ಕೆಲವು ಜನರಲ್ಲಿ ಫಾಲ್ಸ್ ಪಾಸಿಟಿವ್ ಇರ್ತದೆ, ಅಂದರೆ ಅವರಿಗೆ ವಾತ ಇರುವುದಿಲ್ಲ ಆದರೆ ಈ ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಬಂದುಬಿಡ್ತದೆ. ಅದು ಯಾರಲ್ಲಿ? ಇದು ಹೆಪಟೈಟಿಸ್ B, ಹೆಪಟೈಟಿಸ್ C ಇದ್ದವರಲ್ಲಿ, ಅಥವಾ ಕೆಲವು ಜನರ ಇದು ಎಂಡೋಕಾರ್ಡೈಟಿಸ್ ಅಂತ ಇರ್ತದೆ, ಅವರಲ್ಲಿ ಇದು ಫಾಲ್ಸ್ ಪಾಸಿಟಿವ್ ಬರಲಿಕ್ಕೆ ಸಾಧ್ಯತೆ ಇದೆ. ಬಟ್ anti-CCP ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಫಾರ್ ರುಮಟಾಯ್ಡ್. ಸೊ ರುಮಟಾಯ್ಡಲ್ಲಿ ಕಾಮನ್ ಆಗಿ ನಾವು ಇಷ್ಟು ಟೆಸ್ಟನ್ನು ಮಾಡಿಸ್ತೇವೆ. ಸಪೋಸ್ ಎಕ್ಸ್ಟ್ರಾ ಸಿಂಪ್ಟಮ್ಸ್ ಇದೆ,
ನಾರ್ಮಲಿ ಒಂದೇ ವಾತ ಇರಬೇಕು ಅಂತ ಇಲ್ಲ, ಒಂದೆರಡು ವಾತ ಸೇರಿಕೊಂಡು ಕೂಡ ಇರ್ಬೋದು. ಇದನ್ನು ನಾವು ಮಿಕ್ಸ್ಡ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತೇವೆ ಅಥವಾ ಓವರ್ಲ್ಯಾಪ್ ಸಿಂಡ್ರೋಮ್ಸ್ ಅಂತಲೂ ಅಂತೇವೆ. ಸೊ ಇಂಥದ್ರಲ್ಲಿ ಬೇರೆ ಒಂದು ವಾತ ಕೂಡ ಸೇರ್ಕೊಂಡಿರ್ತದೆ. ಅದಕ್ಕೆ ANA ಅಂತ ಒಂದು ಟೆಸ್ಟ್ ಕೂಡ ಮಾಡ್ತೇವೆ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ. ಸೊ ಇದೆಲ್ಲ ಟೆಸ್ಟ್ ಮಾಡುವಾಗ ನಮಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗ್ತದೆ. ಸೊ ದೀಸ್ ಆರ್ ರೂಟೀನ್ ಟೆಸ್ಟ್ ದಟ್ ವಿ ಡೂ. ಇದು ಬಿಟ್ಟು ನಾವು ರೇಡಿಯಾಲಜಿ ಅಂದರೆ ಅಗತ್ಯ ಇದ್ದರೆ ಎಕ್ಸ್ರೇಸ್ ಮಾಡಿಸ್ತೇವೆ. ನಾರ್ಮಲಿ ಕೈಯಿನ ಎಕ್ಸ್ರೇಸ್ ಬೇಕಾಗ್ತದೆ, ಬಿಕಾಸ್ ಮೋಸ್ಟ್ ಕಾಮನ್ಲಿ ರುಮಟಾಯ್ಡ್ ಎಫೆಕ್ಟ್ ಮಾಡೋದು ಕೈಯನ್ನು, ಸೊ ಕೈಯಿನ ಸ್ಮಾಲ್ ಜಾಯಿಂಟ್ಸನ್ನು. ಸೊ ಇದರ ಎಕ್ಸ್ರೇ ಬೇಕಾಗ್ತದೆ. ಮತ್ತು ಲಂಗ್ಸಿನ ಎಕ್ಸ್ರೇ ನಾರ್ಮಲಿ ನಾವು ಮಾಡಿಸ್ತೇವೆ, ಯಾಕಂದರೆ TB ಏನಾದರೂ ಇತ್ತ ಮುಂಚೆ ಅಥವಾ ಗೊತ್ತಿಲ್ಲದೆ ರುಮಟಾಯ್ಡಿನ ಪರಿಣಾಮ ಏನಾದರೂ ಲಂಗ್ಸ್ ಮೇಲೆ ಇದೆಯಾ, ಇದೆಲ್ಲ ನೋಡಿಕೊಂಡು ಮುಂದುವರಿಸ್ತೇವೆ. ವೆರಿ ರೇರ್ಲಿ ನಮಗೆ ರುಮಟಾಯ್ಡಲ್ಲಿ MRI ಅದೆಲ್ಲ ಅಗತ್ಯ ಇದೆ, ಅಟ್ಲೀಸ್ಟ್ ಫಸ್ಟಲ್ಲಿ. ಮುಂದೆ ಏನಾದರೂ ಮತ್ತೆ ಅದು ಪ್ರೋಗ್ರೆಸ್ ಆಗ್ತಾ ಇದ್ದರೆ ವಿ ಮೇ ಆಸ್ಕ್ ಫಾರ್ MRIs, ಬಟ್ ಇನಿಷಿಯಲಲ್ಲಿ ನಾವು ಜನರಲಿ MRI ಎಲ್ಲ ಕೇಳೋದಿಲ್ಲ. ಸೊ ಬರೀ ಸುಲಭದ ಈಸಿಯಾಗಿ ಅವೈಲಬಲ್ ಆಗುವ ಟೆಸ್ಟಲ್ಲಿ ರುಮಟಾಯ್ಡನ್ನು ಕಂಡುಹಿಡಿಬಹುದು. ಆ್ಯಂಡ್ ಇಟ್ ಈಸ್ ವೆರಿ ನೆಸೆಸರಿ, ಯಾಕಂದರೆ ಒಂದು ವೇಳೆ ಆ ಪ್ರಾಬ್ಲಮ್ ನಾವು ತಿಳಿಯದೆ ಕಂಟಿನ್ಯೂ ಆದರೆ ನಮ್ಮ ನಡೆಯುವ ಶಕ್ತಿನೇ ಕಮ್ಮಿ ಮಾಡ್ಬೋದು ಅಂತ. ಕರೆಕ್ಟ್, ಹೌದು. ಯಾಕಂದರೆ ಲಾಂಗ್ ಟರ್ಮಲ್ಲಿ ಈ ರುಮಟಾಯ್ಡಿನ ನೋವು ಸಿಕ್ಕಾಪಟ್ಟೆ ನೋವು ಆ್ಯಕ್ಚುಲಿ. ಸೊ ಅಂಥ ಪೇಷಂಟ್ಸಿಗೆ ಬೆಳಗ್ಗೆ ಏಳಲಿಕ್ಕೆಯೇ ಒಂದು ಎಚ್ಚರ ಆದರೂ ಕೂಡ ಬೆಡ್ಡಿಂದ ಇಳಿಲಿಕ್ಕೆ 1 ಗಂಟೆ 2 ಗಂಟೆ ಹೋಗ್ತದೆ. ಮತ್ತು ನಾವು ಇದು ಮಹಿಳೆಯರಲ್ಲಿ ಜಾಸ್ತಿ. ಸೊ ಮನೆಯಲ್ಲಿ ಒಂದು ಮಹಿಳೆಗೆ ಹೀಗೆ ಆಗಿದೆ ಅಂದರೆ ಇಡೀ ಮನೆಯೇ ಕೂತ್ಕೊಂಡು ಬಿಡ್ತದೆ, ಯಾವುದೇ ಕೆಲಸ ನಡೆಯೋದಿಲ್ಲ. ಆ ಮಕ್ಕಳು ಸ್ಕೂಲಿಗೆ ಹೋಗೋದು ಹೇಗೆ, ಆ ಗಂಡ ಆಫೀಸ್ಗೆ ಹೋಗೋದು ಹೇಗೆ ಅಲ್ವಾ. ಸೊ ಅಂಥದ್ದಿರುವಾಗ ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೆರಿ ಪೇನ್ಫುಲ್ ಕಂಡೀಷನ್. ಸೆಕೆಂಡ್, ಸಿಕ್ಕಾಪಟ್ಟೆ ಸ್ಟಿಫ್ನೆಸ್ ಇರ್ತದೆ. ಸೊ ಅವರಿಗೆ ಬ್ರಷೇ ಹಿಡಿಲಿಕ್ಕೆ ಆಗೋದಿಲ್ಲ, ಆದರೆ ಅವ್ರು ಕುಕ್ಕಿಂಗ್ ಮಾಡೋದು ಹೇಗೆ, ಕಟ್ಟಿಂಗ್ ಮಾಡೋದು ಹೇಗೆ. ಸೊ ಅಂಥದ್ರಲ್ಲಿ ಇದು ಅಕ್ಯೂಟಲ್ಲಿ ಪೇನ್ಫುಲ್. ಕ್ರಾನಿಕ್ ಇದನ್ನು ನಾವು ಬಗೆಹರಿಸಲಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಒಳಗಿನ ಡ್ಯಾಮೇಜ್ ಕೂಡ್ತಾ ಒಳಗಿನ ಜಾಯಿಂಟ್ಸಲ್ಲಿ ಡ್ಯಾಮೇಜ್ ಆಗ್ತಾ ಕೈ ಕಾಲು ಸೊಟ್ಟ ಆಗುವ ಚಾನ್ಸಸ್ ಇರ್ತದೆ. ಸೊ ಇಟ್ಸ್ ಡಿಫಾರ್ಮಿಂಗ್ ಆರ್ಥರೈಟಿಸ್ ಅಂತೇವೆ. ಒಂದು ಸತಿ ಡಿಫಾರ್ಮಿಟೀಸ್ ಬಂದ ಮೇಲೆ ನಾವು ಏನು ಮಾತ್ರೆ ಹಾಕಿದ್ರೂ ಆ ಡಿಫಾರ್ಮಿಟೀಸನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ್ಯಕ್ಚುಲಿ ಈಗ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಮುಂದುವರೆದ ಕಾರಣ ಡಿಫಾರ್ಮಿಟಿ ಇದ್ದ ಆರ್ಥರೈಟಿಸ್ ನಾವು ಕಮ್ಮಿ ನೋಡೋದಿಲ್ಲ ಅಂತ ಇಲ್ಲ, ಒಂದಾದರೂ ಪೇಷಂಟ್ ಬಂದೇ ಬರ್ತದೆ ದಿನದಲ್ಲಿ. ಬಟ್ ಒಂದು ಕಾಲದಲ್ಲಿ ಇವರೇ ಜಾಸ್ತಿ ಇದ್ದರು. ಬಟ್ ಈಗ ಟ್ರೀಟ್ಮೆಂಟ್ ಪ್ರೋಗ್ರೆಸ್ ಆದ ಕಾರಣ, ಬೇಗ ಟ್ರೀಟ್ಮೆಂಟ್ ತೊಗೊಂಡಿದ್ದ ಕಾರಣ ಡಿಫಾರ್ಮಿಟೀಸ್ ಆಗೋದು ಕಮ್ಮಿ. ಸೊ ಡಿಫಾರ್ಮಿಟೀಸ್ ಆಗ್ತಾ ಮತ್ತೆ ನಡೆಯುವುದು ಕಷ್ಟ, ಟೋಟಲ್ ಮೆಕ್ಯಾನಿಕ್ಸ್ ಆಫ್ ವಾಕಿಂಗೇ ಚೇಂಜ್ ಆಗಿಬಿಡ್ತದೆ. ಆವಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆದ ಕಾರಣ ಬೆಟರ್ ಟು ಟೇಕ್ ಅ ಪ್ರಿಕಾಷನ್ ಅಂಡ್ ವೆರಿ ಅರ್ಲಿ ಡಯಾಗ್ನೋಸಿಸ್ ಇಸ್ ಅ ಮಸ್ಟ್. ಡಾಕ್ಟರ್, ಈಗ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಯಾರಲ್ಲಿ ಜಾಸ್ತಿಯಾಗಿ ಕಾಣಸಿಗುತ್ತೆ, ಮಹಿಳೆಯರೆಲ್ಲ ಅಥವಾ ಪುರುಷರೆಲ್ಲ? ಓಕೆ, ಸೊ ರುಮಟಾಯ್ಡ್ ಆರ್ಥರೈಟಿಸ್ ಆಲ್ಮೋಸ್ಟ್ 2/3 ನಮಗೆ ಮೆಜಾರಿಟಿ ಪೇಷಂಟ್ ಇರೋದು ಮಹಿಳೆಯರಲ್ಲಿ. ಸೊ ಇದು ಹೇಗೆ ಅಂದರೆ 20 to 30 ಇಯರ್ಸಲ್ಲಿ, 20 to 30 ಅಥವಾ 20 to 40 ಇಯರ್ಸಲ್ಲಿ ಜಾಸ್ತಿ ಮಹಿಳೆಯರಲ್ಲಿ ಬರೋದು. ಪುರುಷರಲ್ಲಿ ಇಲ್ಲ ಅಂತ ಇಲ್ಲ, ಬಟ್ ಮೋಸ್ಟ್ ಕಾಮನ್ ಇನ್ ಫೀಮೇಲ್ಸ್ ಇದು ಜಾಸ್ತಿ ಬರೋದು ಮಹಿಳೆಯರಲ್ಲಿ. ಓಕೆ ಡಾಕ್ಟರ್, ಈಗ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸಿಗುತ್ತೆ ಅಂತ ಹೇಳಿದ್ರಿ. ಈ ರೀತಿಯಾದಂಥ ಏಜ್ ಲಿಮಿಟ್ ಇದೆಯಾ? ಐ ಮೀನ್ ಹಿರಿಯ ವಯಸ್ಕರಲ್ಲಿ ಜಾಸ್ತಿ ಕಾಣುವಂಥದ್ದು? ಒಳ್ಳೆಯ ಪ್ರಶ್ನೆ ಆ್ಯಕ್ಚುಲಿ. ಸೊ ತುಂಬ ಜನ ಏನು ತಪ್ಪು ತಿಳಿವಳಿಕೆ ಅಂತಾರೆ ಅಂದರೆ ವಾತ ಅನ್ನೋದು ತುಂಬ ಏಜ್ ಅವರಿಗೆ ಮಾತ್ರ ಬರೋದು ಅಂತ. ಅಯ್ಯೋ ನಮಗೆ ಚಿಕ್ಕ ವಯಸ್ಸಲ್ಲೇ ಬಂದುಬಿಡ್ತಲ್ಲ, ನಮಗೆ ಹೀಗೆ ಬಂದೆ. ಆ್ಯಕ್ಚುಲಿ ಕಾಮನ್ ಬರುವ ವಾತಗಳು ಎಲ್ಲ ಚಿಕ್ಕ ವಯಸ್ಸಲ್ಲೇ ಬರುವಂಥದ್ದು. ಸೊ ಮಹಿಳೆಯರಲ್ಲಿ ನಾನೀಗ ಹೇಳಿದೆ ಹೇಗೂ ರುಮಟಾಯ್ಡ್ ಆರ್ಥರೈಟಿಸ್ ಕಾಮನ್ಲಿ 20 to 40 ವರ್ಷದ ಒಳಗೆ ಬರೋದು. 40 ವರ್ಷದ ಮೇಲೆ ಬರಬಾರ್ದು ಅಂತ ಅಲ್ಲ, ಬಟ್ ಒಂದು ಸ್ಮಾಲ್ ಪೋರ್ಷನಲ್ಲಿ 40 ವರ್ಷದ ಮೇಲೆಯೂ ಕೂಡ ಬರ್ತದೆ, ಮತ್ತು ಚಿಕ್ಕ ಮಕ್ಕಳಲ್ಲಿ ಕೂಡ ಬರ್ತದೆ. ಸೊ 16th ಬರ್ಡೇ ಮುಂಚೆ ಬರುವ ವಾತಕ್ಕೆ ನಾವು ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ನಮಗೆ ನನ್ನ ಯಂಗೆಸ್ಟ್ ಪೇಷಂಟ್ ಈ ಆಸ್ಪತ್ರೆಯಲ್ಲಿ ಇರೋದು 4 ವರ್ಷದ ಮಗು. ಸೊ ಏನಾಗ್ತದೆ, ಪೇರೆಂಟ್ಸ್ ಇಗ್ನೋರ್ ಮಾಡ್ತಾರೆ, ಅಯ್ಯೋ ಎಲ್ಲೋ ಮಗು ಬಿದ್ದಿರ್ಬೋದು, ಆ ಕಾರಣದಿಂದ ಇದು ಊದ್ಕೊಂಡಿದೆ ಹಾಗೆ ಅಂತ ಇಗ್ನೋರ್ ಮಾಡಿಕೊಂಡು ಹೋಗ್ತಾರೆ, ಅಥವಾ ಮನೆ ಮದ್ದು ಮಾಡ್ತಾರೆ. ಹಾಗಿರುವಾಗ
ವಾತ ನಮಗೆ ಬೇಗ ಐಡೆಂಟಿಫೈ ಆಗೋದಿಲ್ಲ. ಮತ್ತು ಇದು ಟ್ರೀಟ್ಮೆಂಟ್ ಡಿಲೇ ಆಗುವಾಗ ಏನಾಗ್ತದೆ ಅಂದರೆ ಬೆಳೆಯುವ ಮಕ್ಕಳಿಗೆ ಕಾರ್ಟಿಲೇಜ್ ಬೋನ್ ಒಳ್ಳೇದಿರಬೇಕು. ವಾತ ಇದ್ದಲ್ಲಿ ಅದು ಡ್ಯಾಮೇಜ್ ಆಗಿ ಬಂದರೆ ಮತ್ತು ಅವರ ಹೈಟಿಗೆ ಅಥವಾ ಅವರ ಬೋನಿನ ಬೆಳವಣಿಗೆ ಅದರ ಸ್ಟ್ರಕ್ಚರಲ್ಲಿ ತುಂಬ ಚೇಂಜ್ ಬರ್ತದೆ. ಸೊ ಇದನ್ನು ಕಂಡುಹಿಡಿಯುವುದು ಸ್ವಲ್ಪ ಕಷ್ಟ, ಪೇರೆಂಟ್ಸಿಗೆ ಅಷ್ಟು ಬೇಗ ಇದು ತೋಜುವುದಿಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇದೆ, ಯಾಕಂದರೆ ವಾತ ಯಾವುದೇ ಏಜಲ್ಲಿ ಬರ್ಬೋದು ಅಂತ ಒಂದು ಒಳ್ಳೆ ಅವೇರ್ನೆಸ್ ಬಂದರೆ ಬೇಗ ಇದನ್ನು ಟ್ರೀಟ್ ಮಾಡಲಿಕ್ಕೆ ಹಿಡಿಬೋದು. ಹಾಗೆ ಕೆಲವು ವಾತ ಹಿರಿಯರಲ್ಲಿ ಸ್ವಲ್ಪ ಜಾಸ್ತಿ, ಈ ಆಸ್ಟಿಯೋ ಆರ್ಥರೈಟಿಸ್ ಅನ್ನುವ ವಾತಗಳು ವಿಚ್ ಇಸ್ ರಿಲೇಟೆಡ್ ಟು ಬೋನಿನ ಸವಿಯುವಿಕೆಗೆ, ಅದಕ್ಕೆ ಸ್ವಲ್ಪ ಏಜ್ ಆದ ನಂತರ ಇದು ಕೂಡ ಮಹಿಳೆಯರಲ್ಲಿ ಜಾಸ್ತಿ, ಮೆನೋಪಾಸ್ ಎಲ್ಲ ಆದ ಮೇಲೆ ಕ್ಯಾಲ್ಶಿಯಂ ಲಾಸ್ ಆಗಿ ಸವಿತದೆ. ಸೊ ಆ ಕಾರಣದಿಂದ ಇದು ಹಿರಿಯರಲ್ಲಿ ಸ್ವಲ್ಪ ಜಾಸ್ತಿ. ಸೊ ವಾತ ಬೇಸಿಕಲಿ ಯಾವುದೇ ಏಜಲ್ಲಿ ಬರ್ಬೋದು, ಏಜಿಗೆ ಸಂಬಂಧಪಟ್ಟದ್ದು ಮತ್ತು ಅವರ ಲಕ್ಷಣ ಮೇಲೆ ನಮಗೆ ಇದು ಡಯಾಗ್ನೋಸ್ ಮಾಡಲಿಕ್ಕೆ ಬರುವಂಥದ್ದು. ಆ್ಯಂಡ್ ಇದರ ಬಗ್ಗೆ ನಾಲೆಜ್ ಇದ್ದರೆ ಚಿಕ್ಕ ಮಕ್ಕಳಿಗೂ ಈ ರೀತಿಯಾದಂಥ ಸಮಸ್ಯೆ ಬಂದರೆ ಡಾಕ್ಟರ್ ಹತ್ರ ಬರ್ತಾರೆ. ಕರೆಕ್ಟ್, ಯಾಕಂದರೆ ನಮ್ಮ ಈಗ ಧ್ಯೇಯ ಏನು ಅಂದರೆ ಈಗ ವರ್ಲ್ಡ್ ಆರ್ಥರೈಟಿಸ್ ಡೇಗೆ ಆರ್ಥರೈಟಿಸ್ ಇಸ್ ಟ್ರೀಟಬಲ್ ಅಂತ. ನಾವು ಎಷ್ಟು ಬೇಗ ಇದನ್ನು ಕಂಡು ಹಿಡಿದು ನಾವು ಇದನ್ನು ಟ್ರೀಟ್ ಮಾಡ್ತೇವೋ ಅಷ್ಟು ಲಾಂಗ್ ಟರ್ಮಲ್ಲಿ ಡ್ಯಾಮೇಜ್ ಕಮ್ಮಿ ಅಂತ. ಈಗ ಒಂದು ಮನೆಗೆ ಬೆಂಕಿ ಹತ್ತಿದ ಹಾಗೆ ನಾವು ಬೇಗ ಅದನ್ನು ಉರಿಸುವಿಕೆಯನ್ನು ಕಮ್ಮಿ ಮಾಡಿದರೆ ಸ್ವಲ್ಪ ಏನಾದರೂ ಉಳಿತದೆ, ಅದನ್ನು ಬಿಟ್ಟು ಬಿಟ್ಟರೆ ಮನೆಯೇ ದಮ್ಮಾಗಿ ಹೋಗ್ತದೆ. ಹಾಗೆಯೇ ವಾತ ಬರೀ ಜಾಯಿಂಟ್ಸಿಗೆ ಮಾತ್ರ ಸಂಬಂಧಪಟ್ಟದಲ್ಲ, ಇದು ಸಿಸ್ಟಮ್ ಹಾರ್ತದೆ. ಸೊ ಲಾಂಗ್ ಟರ್ಮಲ್ಲಿ ನಾವು ಅದನ್ನು ಇಗ್ನೋರ್ ಮಾಡಿಕೊಂಡು ಹೋದರೆ, ಬರೀ ಜಾಯಿಂಟ್ ಎಲ್ಲ ನೋಡುವ ಅಂತ ಕೂತ್ಕೊಳ್ತಾ ಇದ್ರೆ ಅದು ಸಿಸ್ಟಮ್ ಹಾರ್ತದೆ, ಲಂಗ್ಸಿಗೆ ಡ್ಯಾಮೇಜ್ ಮಾಡ್ತದೆ, ಕಿಡ್ನಿಗೆ ಡ್ಯಾಮೇಜ್ ಮಾಡ್ತದೆ, ರಕ್ತನಾಳಕ್ಕೆ ಡ್ಯಾಮೇಜ್ ಮಾಡಿ ಸ್ಕಿನ್ ಡ್ಯಾಮೇಜ್ ಮಾಡ್ತದೆ. ಸೊ ಇಂಥದ್ರಲ್ಲೆಲ್ಲ ಕ್ರಾನಿಕ್ ಅಲ್ಸರ್ಸ್ ಅಂದರೆ ಅದು ಹೀಲೇ ಆಗೋದಿಲ್ಲ ಅಥವಾ ನರಕ್ಕೆ ಸಂಬಂಧಪಟ್ಟ ಡ್ಯಾಮೇಜ್ ಆಗಿಬಿಟ್ಟು ಅವರಿಗೆ ನಡಿಲಿಕ್ಕೂ ಕಷ್ಟ ಆಗುವಂಥದ್ದೊಂದು ಸಂದರ್ಭ ಬರ್ಬೋದು. ಆ ಕಾರಣದಿಂದ ಇದು ನಾವು ಎಷ್ಟು ಬೇಗ ಹಿಡಿತೇವೋ, ಎಷ್ಟು ಚೆನ್ನಾಗಿ ಇದನ್ನು ಟ್ರೀಟ್ ಮಾಡ್ತೇವೋ ಅಷ್ಟು ಲಾಂಗ್ ಟರ್ಮಲ್ಲಿ ಪೇಷಂಟ್ಸಿಗೆ ಬಹಳ ಒಳ್ಳೆಯದು. ಫೈನ್ ಮಾಡಿ. ಡಾಕ್ಟರ್, ಈಗ ಲೂಪಸ್ ಅನ್ನೋ ಕಾಯಿಲೆಗೆ ಯಾಕೆ ಬೇಗ ಗುರುತಿಸಿ ಚಿಕಿತ್ಸೆ ನೀಡಬೇಕು? ಓಕೆ, ಸೊ ಲೂಪಸ್ ಅನ್ನುವ ಕಾಯಿಲೆ ನಮ್ಮ ಯಾವುದೇ ವಾತದ ಥರ ತುಂಬ ವ್ಯಾಪಕವಾಗಿ ಇರ್ತದೆ. ಇದು ನೋಡಲಿಕ್ಕೆ ಒಂದು ನೀವು ಸಾಧಾರಣ ಈ ಸಮುದ್ರದಲ್ಲಿ ಐಸ್ಬರ್ಗ್ ಇರ್ತವಲ್ಲ ಹಾಗೆ ನಿಮಗೆ ಮೇಲೆ ಕಾಣಲಿಕ್ಕೆ ಒಂದು ಚಿಕ್ಕ ಪೋರ್ಷನ್ ಮಾತ್ರ ಕಾಣ್ತದೆ. ಬಟ್ ಹೇಗೆ ಒಂದು ಐಸ್ಬರ್ಗ್ ಸಮುದ್ರದ ಆಳದಲ್ಲಿ ವ್ಯಾಪಕವಾಗಿ ಇರ್ತದೋ, ಲೂಪಸ್ ಕೂಡ ಮೇಲೆ ಕಾಣಲಿಕ್ಕೆ ಒಂದು ರ್ಯಾಶು, ಒಂದು ಸ್ವಲ್ಪ ಆರ್ಥರೈಟಿಸು, ತುಂಬ ಸುಸ್ತು ಅನಿಸ್ಬೋದು. ಬಟ್ ಇನ್ನೂ ಅದು ಇವ್ಯಾಲ್ಯುಯೇಟ್ ಮಾಡಿಕೊಂಡು ಹೋದರೆ ಅದರಲ್ಲಿ ಬೇರೆ ತೊಂದರೆಗಳು, ಪ್ರಮುಖವಾಗಿ ಕಿಡ್ನಿ ತೊಂದರೆ, ಅದರ ನರದ ತೊಂದರೆಗಳು ಇರ್ಬೋದು. ಇದನ್ನು ನಾವು ಬೇಗ ಟ್ರೀಟ್ಮೆಂಟ್ ಮಾಡೋದಿಲ್ಲ ಆದರೆ ಇದರಲ್ಲಿ ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ, ಅಂದರೆ ಅದು ಕಂಪ್ಲೀಟ್ಲಿ ಹಾಳಾಗಿ ಹೋಗುವ ಸ್ಥಿತಿಗೆ ಅದು ಲೂಪಸ್ ಅದನ್ನು ಕರ್ಕೊಂಡು ಹೋಗಬೇಕು. ಸೊ ಇಂಥ ಪೇಷಂಟಿಗೆ ನಾವೀಗ ಅವರಿಗೆ ನೆಫ್ರೈಟಿಸ್ ಅಂತೇವೆ, ಇದು ಕಿಡ್ನಿಗೆ ಸಂಬಂಧಪಟ್ಟದ್ದು. ಸೊ ಲೂಪಸ್ ನೆಫ್ರೈಟಿಸ್ ಆಗಿ ನಾವು ಇದನ್ನು ಬೇಗ ಇದು ಟ್ರೀಟ್ ಮಾಡಲಿಲ್ಲ ಆದರೆ ಕಿಡ್ನಿ ಕಂಪ್ಲೀಟ್ಲಿ ಹಾಳಾಗಿ ಅಂಥ ಪೇಷಂಟಿಗೆ ಡಯಾಲಿಸಿಸ್ ಬೇಕಾಗ್ಬೋದು ಅಥವಾ ಅವರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಹಾಗೆ ಇರಲಿಕ್ಕೆ ಸಾಧ್ಯತೆ ಬರ್ಬೋದು. ಆ ಕಾರಣದಿಂದ ಸೊ ಇದನ್ನು ನಾವು ಬೇಗ ಗುರುತಿಸಿದರೆ ಲಾಂಗ್ ಟರ್ಮಲ್ಲಿ ಇಂಥ ಈ ಒಂದು ಡಯಾಲಿಸಿಸ್ಗೆ ಬರುವುದು ಅಥವಾ ಒಂದು ಟ್ರಾನ್ಸ್ಪ್ಲಾಂಟಿಗೆ ಬರುವ ಸಾಧ್ಯತೆ ಕಮ್ಮಿ ಇರ್ತದೆ. ಕೆಲವೊಂದು ಈಗ ಕಿಡ್ನಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಡಯಲೈಸ್ ಮಾಡ್ಬೋದು, ತೊಂದರೆ ಇಲ್ಲ. ನರಗಳು ಹಾಳಾದರೆ, ಬ್ರೈನಿನ ಒಂದು ಪಾರ್ಟ್ ಹಾಳಾದರೆ, ಕಣ್ಣು ಹಾಳಾದರೆ ನಾವು ಏನನ್ನಂತ ರೀಪ್ಲೇಸ್ ಮಾಡ್ಬೋದು. ಆ ಕಾರಣದಿಂದ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ, ಆ ಕಾರಣದಿಂದ ನಾವು ಬೇಗ ಇದನ್ನು ಗುರುತಿಸಿದ್ರೆ, ಟೈಟಾನಿಕ್ ಹೇಗೆ ಅದು ಕಲ್ಲಿಗೆ ತಾಗಿ ಮುಳುಗಿ ಬಿಡ್ತೋ, ಅಟ್ಲೀಸ್ಟ್ ನಮ್ಮ ದೇಹ ಮುಳುಗುವುದಿಲ್ಲ, ಅದನ್ನು ಅಲ್ಲಲ್ಲೇ ನಾವು ಅದು ಗಟ್ಟಿ ಮಾಡಿ ಬಲಿಷ್ಠ ಮಾಡಿ ಈ ಕಾಯಿಲೆಯನ್ನು ಬೇಗ ಕಂಟ್ರೋಲಲ್ಲಿ ಮಾಡಿದರೆ ದೇಹವನ್ನು ಉಳಿಸ್ಕೋಬಹುದು. ಆ ಕಾರಣದಿಂದ ಟ್ರೀಟ್ ಅರ್ಲಿ, ಟ್ರೀಟ್ ರೈಟ್, ಅದು ತುಂಬ ಗಟ್ಟಿಯಾಗಿ ಮಾಡಬೇಕು, ತುಂಬ ಮುಖ್ಯ. ಡಾಕ್ಟರ್, ಹಾಗಾದರೆ ಈ ಲೂಪಸ್ ಅಂದರೆ ಏನು? ಓಕೆ, ಸೊ ಲೂಪಸ್ ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಆ್ಯಕ್ಚುಲಿ. ಸೊ ಇದು ಕೂಡ ನಾವು ರುಮಟಾಯ್ಡ್ ಬಗ್ಗೆ ಹೇಳಿದ ಹಾಗೆಯೇ ನಮ್ಮ ಇಮ್ಯೂನ್ ಸಿಸ್ಟಮೇ ನಮ್ಮನ್ನ ಮೇಲೆ ಅಟ್ಯಾಕ್ ಮಾಡಿ ಬರುವಂಥದ್ದೊಂದು ವಾತ. ಬಟ್ ಈ ಲೂಪಸ್ಸಿನ ಕ್ಯಾಟಗರಿಯೇ ಬೇಡ, ಇದೊಂದು ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ.
ಲೂಪಸಲ್ಲಿ ವಿಶೇಷ ಅಥವಾ ಹೆದರಿಕೆ ಆಗುವಂಥದ್ದು ಫ್ಯಾಕ್ಟರ್ ಏನು ಅಂದರೆ ಅದು ತುಂಬ ಸ್ಟೆಲ್ದಿ, ಹೇಳದೆ ಕೇಳದೆ ಆರಾಮದಲ್ಲಿ ಗೊತ್ತಾಗದೆ ಯಾವುದೇ ಆರ್ಗನನ್ನು ಹಿಡ್ಕೊಂಡು ಅದನ್ನು ಡ್ಯಾಮೇಜ್ ಮಾಡುವ ಕೆಪಾಸಿಟಿ ಇದರಲ್ಲೂ ಇರ್ತದೆ. ಸೊ ನಮಗೆ ನಾರ್ಮಲಿ ಪೇಷಂಟ್ಸ್ ವಾಕಿಂಗ್ ಟಾಕಿಂಗೂ ಬರ್ತಾರೆ ಲೂಪಸ್ ಇದ್ದವರು, ಇನ್ನೊಂದು ಎಕ್ಸ್ಟ್ರೀಮಲ್ಲಿ ಡೈರೆಕ್ಟ್ಲಿ ICUಗೆ ತಲುಪುವವರು ಇದ್ದಾರೆ. ಸೊ ಗೊತ್ತಾಗದೆ ಇದು ಕೆಲವೊಮ್ಮೆ ಒಳಗಿರ್ತದೆ. ಲೂಪಸ್ ಕಾಮನ್ಲಿ ಹೇಗೆ ಆಗುವುದಂದರೆ ಈ ANA ಅಂತ ಪಾಸಿಟಿವ್ ಇರ್ತದೆ, ವಿಚ್ ಇಸ್ ಅನ್ ಆ್ಯಂಟಿನ್ಯೂಕ್ಲಿಯರ್ ಆ್ಯಂಟಿಬಾಡಿ. ಇದು ನಮ್ಮ ಆಟೋ ಇಮ್ಯೂನ್ ಪ್ರಾಸೆಸ್ ನಮ್ಮ ದೇಹದ ಮೇಲೆ ವರ್ಕ್ ಮಾಡಿ ಲೂಪಸ್ ಹೊರಗೆ ಬರೋದು. ಓಕೆ. ಸೊ ಈ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತ ಹೇಳಿದ್ರಿ, ಲೂಪಸ್ ಒಂದೇ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಥವಾ ಬೇರೆ ಏನು? ಬಹಳ ಒಳ್ಳೆ ಕ್ವೆಶನ್. ಸೊ ಲೂಪಸ್ ಒಂದೇ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಲ್ಲ. ಮುಖ್ಯವಾಗಿ ಇದು ಒಂದು ಅದರಲ್ಲಿ ಆ ಕ್ಲಾಸಿಫಿಕೇಷನಲ್ಲಿ ಬರ್ತದೆ, ಬಟ್ ಇದರಲ್ಲಿ ತುಂಬ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ. ಇದರಲ್ಲಿ ನೆಕ್ಸ್ಟ್ ನಾನು ಮಾತಾಡಬೇಕಾಗಿದ್ದು ಅಂದರೆ ಪ್ರೊಬೆಬ್ಲಿ ಸ್ಲೀರೋಡರ್ಮಾ. ಸೊ ಸ್ಲೀರೋಡರ್ಮಾ ಅಂತ ಕಾಯಿಲೆ ಏನಂದರೆ, ಹೇಗೆ ಲೂಪಸ್ ನಾನು ಹೇಳಿದೆ ಕಿಡ್ನಿಗೆ ಅಥವಾ ಗಂಟಿಗೆ ಸ್ಕಿನ್ನಿಗೆ ಎಫೆಕ್ಟ್ ಮಾಡ್ತದೋ, ಸ್ಲೀರೋಡರ್ಮಾದ ಪ್ರಿಡಾಮಿನೆಂಟ್ ಎಫೆಕ್ಷನ್ ಇಸ್ ಆನ್ ದ ಸ್ಕಿನ್. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ವಿಚಿತ್ರವಾದ ಒಂದು ಏನಂದರೆ, ಈ ಪೇಷಂಟ್ಸಿಗೆ ತಣ್ಣೀರು ಮುಟ್ಟುವಾಗ ಅಥವಾ ತುಂಬ ಕೋಲ್ಡ್ ಇರುವ ಕಡೆಯಲ್ಲಿ, ವಾತಾವರಣವೇ ಕೋಲ್ಡ್ ಇದೆ ಅಥವಾ ಅವರು ACಯಲ್ಲಿ ಹೋದಾಗ ಆಟೋಮ್ಯಾಟಿಕ್ಲಿ ಈ ನಾರ್ಮಲಿ ನಮ್ಮ ಸ್ಕಿನ್ ಇಲ್ಲಿ ಡಿಜಿಟ್ಸ್ ಒಂಥರ ಕೆಂಪಿರ್ತದೆ, ಇದು ನಾರ್ಮಲ್ ಫ್ಲೋ. ಸೊ ಕೋಲ್ಡಿಗೆ ಎಕ್ಸ್ಪೋಸ್ ಆದ ಕೂಡಲೇ ಇದು ಎಲ್ಲ ಬಿಳಿ ಆಗ್ತವೆ ಅಥವಾ ನೀಲಿ ಆಗ್ತವೆ. ಇದನ್ನು ನಾವು ರೇನಾಲ್ಡ್ಸ್ ಫಿನಾಮಿನಾ ಅಂತ ಹೇಳೋದು. ಸೊ ಇದು ಆಗ್ತಾ ಆಗ್ತಾ ಏನಾಗ್ತದೆ, ಅವರ ವ್ಯಾಸ್ಕ್ಯುಲೇಚರಲ್ಲೇ ಪ್ರಾಬ್ಲಮ್ ಇರ್ತದೆ. ಆ ಕಾರಣದಿಂದ ಕೋಲ್ಡ್ ಆದ ಕೂಡಲೇ ಅದು ಕರೆಕ್ಟಾಗಿ ರಕ್ತನಾಳದಲ್ಲಿ ಫ್ಲೋ ಇರುವುದಿಲ್ಲ, ಹಾಗೆ ಆ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಪರ್ಸಿಸ್ಟ್ ಆಗ್ತಾ ಆಗ್ತಾ ಇಲ್ಲಿ ಗಾಯಗಳಾಗೋದು, ಅಥವಾ ಅದು ತುಂಬ ಸಮಯ ಇದ್ದರೆ ಆ ವೇಸೋ ಕನ್ಸ್ಟ್ರಕ್ಷನ್ ತುಂಬ ಸಮಯ ಇದ್ದರೆ ಗ್ಯಾಂಗ್ರೀನ್ ಆಗೋದು ಕೂಡ ಆಗ್ತದೆ. ಇನ್ನೊಂದು ಏನಂದರೆ, ಸ್ಕಿನ್ ನಮಗೆ ನಾರ್ಮಲಿ ಪ್ಲಾಸ್ಟಿಕ್ ಆಗಿ ಇರ್ತದೆ, ದಿಸ್ ಇಸ್ ಅನ್ ಎಲಾಸ್ಟಿಕ್ ಸ್ಕಿನ್, ಇದು ನಮಗೆ ಜಿಗಟ್ಲಿಕ್ಕೆ ಬರ್ತದೆ. ಸ್ಲೀರೋಡರ್ಮಾ ಇದ್ದವರಿಗೆ ಹೋಗ್ತಾ ಹೋಗ್ತಾ ಈ ಸ್ಕಿನ್ನಿನ ಕಲರ್ ಚೇಂಜ್ ಆಗ್ತದೆ, ಪ್ಲಸ್ ಇದು ಟೈಟ್ ಆಗ್ತಾ ಬರ್ತದೆ. ಸೊ ಅವರಿಗೆ ಆ ಕಾರಣದಿಂದ ಇದು ಮಡಚಲಿಕ್ಕೆಯೇ ಬರುವುದಿಲ್ಲ, ಸ್ಲೋ ಟೈಟ್ ಟಾಟ್ ಸ್ಕಿನ್ ಆಗ್ತದೆ, ಕಲರ್ ಚೇಂಜ್ ಆಗ್ತದೆ. ಸೊ ಇದು ಯಾವುದೇ ಭಾಗದ ಸ್ಕಿನ್ನನ್ನು ಇಟ್ ಕ್ಯಾನ್ ಟೇಕ್ ಅಪ್. ಕಾಮನ್ಲಿ ಹ್ಯಾಂಡ್ಸಿಗೆ ಬರೋದು, ಮುಖಕ್ಕೆ ಬರೋದು. ಆ ಕಾರಣದಿಂದ ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಜಗಿಯೋಕ್ಕಾಗೋದಿಲ್ಲ, ಡೆಂಟಲ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರುವಾಗ್ತದೆ. ಸ್ಲಿರೋಡರ್ಮಾ ನೆಕ್ಸ್ಟ್ ಲಂಗ್ಸಿಗೆ ಎಫೆಕ್ಟ್ ಮಾಡ್ತದೆ, ವೆರಿ ರೇರ್ಲಿ ಕಿಡ್ನಿಗೆ ಎಫೆಕ್ಟ್ ಮಾಡ್ತದೆ. ಸೊ ದಿಸ್ ಇಸ್ ಒನ್. ಇನ್ನೊಂದು ಶೋಗ್ರನ್ಸ್ ಅಂದರೆ ನಮ್ಮ ಗ್ರಂಥಿಗಳಿಗೆ ಬರುವಂಥದ್ದೊಂದು ವಾತ. ಸೊ ನಾರ್ಮಲಿ ನಮಗೆ ಕಣ್ಣೀರ್ದು ಅಥವಾ ಎಂಜಿಲ್ದು ಅಷ್ಟು ಪ್ರೊಬೆಬ್ಲಿ ಇಂಪಾರ್ಟೆನ್ಸ್ ಇಲ್ಲ, ಬಟ್ ಶೋಗ್ರನ್ಸ್ ಪೇಷಂಟಿಗೆ ಈ ಕಣ್ಣೀರು ಬರೋದು ಅಥವಾ ಜೊಲ್ ಬರೋದು ಕಮ್ಮಿ ಆಗ್ತದೆ. ಆ ಕಾರಣದಿಂದ ಕಣ್ಣು ಯಾವಾಗಲೂ ಡ್ರೈ ಇರ್ತದೆ. ಸೊ ಕಾನ್ಸ್ಟೆಂಟ್ಲಿ ನೋಡಲಿಕ್ಕೆ ಅಥವಾ ಯಾವಾಗಲೂ ಕಣ್ಣಲ್ಲೊಂಥರ ಮರಳಿದ್ದಾಗೆ, ದಿಸ್ ಇಸ್ ಕಾಲ್ಡ್ ಅಸ್ ಫಾರಿನ್ ಬಾಡಿ ಸೆನ್ಸೇಷನ್, ಆವಾಗ ಹಾಗೆ ಆಗ್ತದೆ. ಅವ್ರು ಕಾನ್ಸ್ಟೆಂಟ್ಲಿ ಕಣ್ಣನ್ನು ಉಜ್ತಾ ಇರ್ತಾರೆ. ಆದ್ದರಿಂದ ಈ ಕಾರ್ನಿಯಾದಲ್ಲಿ ಪ್ರಾಬ್ಲಮ್ಸ್ ಬಂದು ಕಣ್ಣು ದೃಷ್ಟಿ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಜೊಲ್ಲು ಬರದೆ ನಾನಿಷ್ಟು ಮಾತಾಡ್ತಾ ಇದ್ದೇನೆ, ಪಾಪ ಅವ್ರಿಗೆ ಒಂದು ಸೆಂಟೆನ್ಸ್ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಏನಾದರೂ ಗಟ್ಟಿ ವಸ್ತು ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ಥರದ್ದು ಒಂದು ವಾತ ಜೋಗ್ರನ್ಸ್ ಕಾಮನ್ಲಿ ರುಮಟಾಯ್ಡ್ ಜೊತೆ ಓವರ್ಲ್ಯಾಪ್ ಆಗಿ ಕೂಡ ಇರ್ಬೋದು. ಸೊ ನಾನು ಹಾಗೆ ಹೇಳಿದ್ದೆ, ರುಮಟಾಯ್ಡ್ ಮಾತ್ರ ಅಲ್ಲ, ಎಲ್ಲ ಕೆಲವು ವಾತ ಒಂದು ಓವರ್ಲ್ಯಾಪ್ ಆಗಿ ಇರ್ತದೆ ಅಂತ. ಸೊ ಜೋಗ್ರನ್ಸ್ ರುಮಟಾಯ್ಡ್ ಜೊತೆ ಓವರ್ಲ್ಯಾಪ್ ಆಗಿ ಇರ್ಬೋದು. ಸೊ ಇಂಥದ್ದು ತುಂಬ ಇದೆ, ಮಿಕ್ಸ್ಡ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್, ಓವರ್ಲ್ಯಾಪ್ ಸಿಂಡ್ರೋಮ್ಸ್, ಮತ್ತು ಅನ್ಡಿಫ್ರೆನ್ಷಿಯೇಟೆಡ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್, ಅಂತ ತುಂಬ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇವೆ. ಡಾಕ್ಟರ್, ಈಗ ಮತ್ತೆ ಲೂಪಸ್ ಹತ್ರ ಬರೋಣ. ಲೂಪಸ್ ಇದು ಲಕ್ಷಣ ಹೇಗಿರುತ್ತೆ? ಓಕೆ, ಸೊ ನಾರ್ಮಲ್ ಆಗಿ ನಮಗೆ ಬರುವ ಪೇಷಂಟ್ಸಿಗೆ ತುಂಬ ಸುಸ್ತು, ಒಂಥರ ಲಿಸ್ಟ್ಲೆಸ್ನೆಸ್, ಅಂದರೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂಥದ್ದು ಹಾಗೆ ಬಂದು ಇಡೀ ಮೈಕೈ ನೋವು, ಬರೀ ಜಾಯಿಂಟ್ಸ್ ಅಲ್ಲ, ಇಡೀ ಮೈಕೈ ನೋವಾಗಿ ಬರ್ತದೆ. ಸೊ ಇದರಲ್ಲಿ ಆರ್ಥ್ರಾಲ್ಜಿಯಾ ಅಂದರೆ ಜಾಯಿಂಟಿನ ಪೇಯ್ನ್ ಜಾಸ್ತಿ ಇಂಪಾರ್ಟೆಂಟ್, ಅದು ಜಾಸ್ತಿ ಇರ್ತದೆ. ಮತ್ತು ಮಯಾಲ್ಜಿಯಾ ಅಂದರೆ ಮಸಲ್ಸ್ಗಳ ನೋವು ಇರ್ತದೆ. ಸೊ ಅಂಥ ಪೇಷಂಟನ್ನು ಮುಟ್ಟಿದ್ರೂ ಕೂಡ ಅವರು ಎಲ್ಲೂ ಮುಟ್ಟಿದ್ರೂ ನೋವು ಅಂತ ಇರ್ತಾರೆ. ಸೊ ಹೀಗಿರ್ತದೆ. ಕೂದಲು ಉದುರು ಬರ್ತದೆ ತುಂಬ, ಇದು ಈದರ್ ಫುಲ್ ಡಿಫ್ಯೂಸ್ ಅಂದರೆ ಇಡೀ ಕೂದಲೇ ಕಮ್ಮಿ ಆಗಿ ಸ್ಪಾರ್ಸ್ ಆಗಿ ಬರ್ತದೆ, ಅಥವಾ ಪ್ಯಾಚ್ನಲ್ಲಿ ಕೂದಲು ಉದುರಲಿಕ್ಕೆ ಶುರುವಾಗ್ತದೆ, ವೆಯ್ಟ್ ಕಮ್ಮಿ ಆಗಿ ಬರ್ತದೆ.
ಕಾನ್ಸ್ಟೆಂಟ್ಲಿ ಒಂದು ಜ್ವರ ಇರುವ ಹಾಗೆ ಇರ್ತದೆ. ಮತ್ತು ಒಂದು ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟರ್ ಲೂಪಸ್ಸಿಗೆ ಏನು ಅಂದರೆ ಈ ಬಟರ್ಫ್ಲೈ ರ್ಯಾಶ್. ಸೊ ಈ ಪೇಷಂಟ್ಸ್ ಹೇಗಿರ್ತಾರೆ ಅಂದರೆ ಫೋಟೋ ಸೆನ್ಸಿಟಿವ್ ಇರ್ತಾರೆ. ಅವರು ಸೂರ್ಯದ ಕಿರಣ ಬಿದ್ದ ಕೂಡಲೇ ಚರ್ಮ ಎಕ್ಸ್ಪೋಸ್ಡ್ ಏರಿಯಾಸ್ ಎಲ್ಲ ಒಂಥರ ಕೆಂಪಾಗಿ ಉರಿಲಿಕ್ಕೆ ಶುರುವಾಗ್ತದೆ. ಮತ್ತು ಒಂದು ಕಾನ್ಸ್ಟೆಂಟ್ ಒಂದು ರ್ಯಾಶ್ ಇರ್ತದೆ. ಲೂಪಸ್ಸಲ್ಲಿ ಈ ಬಟರ್ಫ್ಲೈ ರ್ಯಾಶನ್ನು ನಾವು ಮೇಲಾರ್ ರ್ಯಾಶ್ ಅಂತೀವಿ. ಸೊ ಇಂಥ ಪೇಷಂಟ್ ಬಂದು ಈ ರ್ಯಾಶ್ ಇದ್ದಲ್ಲಿ ನಮಗೆ ಜನರಲಿ ಕನ್ಫರ್ಮೇಷನಿಗೆ ಮಾತ್ರ ಟೆಸ್ಟ್ ಬೇಕು, ಇಲ್ಲಾಂದರೆ ಇವು ಲೂಪಸ್ ಅಂತಲೇ ಅರ್ಥ. ಸೊ ಈ ರ್ಯಾಶ್ ಇಸ್ ವೆರಿ ವೆರಿ ಡಿಸ್ಟಿಂಗ್ವಿಷಿಂಗ್. ಇದು ಬಿಟ್ಟು ಅದು ಬೇರೆ ಆರ್ಗನ್ಸನ್ನು ಇನ್ವಾಲ್ವ್ ಮಾಡಿಕೊಂಡಿದ್ರೆ ಇಂಥ ಪೇಷಂಟು ನರದ ಪ್ರಾಬ್ಲಮ್ ಜೊತೆ ಕೂಡ ಬರ್ಬೋದು. ನಾನು ಹೇಳ್ದಾಗೆ ಸೆನ್ಸೇಷನ್ ಇದರ್ ತುಂಬ ಮರ ಕಟ್ಟಿದ ಹಾಗೆ ಅಥವಾ ಒಂಥರ ಇರುವೆ ಓಡ್ತಾ ಇರೋ ಹಾಗೆ ಆಗ್ಬೋದು. ಗ್ಯಾಂಗ್ರೀನ್ಸ್ ಆಗ್ಬೋದು. ಆನ್ ದಿ ಅದರ್ ಎಕ್ಸ್ಟ್ರೀಮ್ ಅವರಿಗೆ ಈ ಕಿಡ್ನಿನ ಪ್ರಾಬ್ಲಮ್ ಬಂದುಬಿಟ್ಟು ಮೂತ್ರ ಕಮ್ಮಿ ಆಗಿ ಬಾಡಿಯಲ್ಲೆಲ್ಲ ನೀರು ತುಂಬಿ ನೆಫ್ರೈಟಿಸ್ ಪ್ರೋಟೀನ್ ಲಾಸ್ ಆಗಿ ಹಾಗೆ ಕೂಡ ಡಯಾಲಿಸಿಸ್ಗೆ ಸಿದ್ಧರಾಗಿ ಕೂಡ ಬರ್ಬೋದು. ಸೊ ಈ ಸ್ಪೆಕ್ಟ್ರಮಲ್ಲಿ ಲೂಪಸ್ ಹೋಗ್ತದೆ. ಮತ್ತು ಒಂದು ಕ್ಯಾಟಗರಿ ಇಸ್ ನ್ಯೂರೋಸೈಕ್ಯಾಟ್ರಿಕ್ ಲೂಪಸ್ ಅಂತ. ಸೊ ನಾವೇನು ತಿಳ್ಕೊಳ್ಳೋದು, ನಾರ್ಮಲಿ ಈ ಸಡನ್ನಾಗಿ ಕೆಲವು ಹೆಂಗಸರಲ್ಲಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಶುರು ಆಗ್ತದೆ. ಸೊ ಈದರ್ ಡಿಪ್ರೆಷನ್ ಅಥವಾ ಆ್ಯನ್ಸೈಟಿ ಅಥವಾ ಫಿಟ್ಸ್ ಯಾವುದೇ ಇದರಲ್ಲಿ ಹೋಗ್ಬೋದು ಅದು. ಸೊ ಲೂಪಸ್ ಇದ್ದವರಿಗೆ ಈ ನ್ಯೂರೋಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಸಡನ್ ಆನ್ಸೆಟ್ ಆಗಿದೆ ಪ್ಲಸ್ ಇಂಥ ರ್ಯಾಶ್ ಏನಾದರೂ ಇದೆ ಆದರೆ ನಾವು ಲೂಪಸ್ ಇದೆಯಾ ಅಂತ ಕಂಡು ಹುಡುಕಬೇಕು. ಬಿಕಾಸ್ ಆವಾಗ ಬರೀ ಈ ನ್ಯೂರಲಾಜಿಕಲ್ ಮತ್ತು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗೋದಿಲ್ಲ. ನೀವು ಆ್ಯಸ್ ಅ ಹೋಲ್ ಲೂಪಸ್ಸಿಗೆ ಟ್ರೀಟ್ ಮಾಡಬೇಕು. ಹಾಗಾದರೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ಓಕೆ, ಸೊ ಲೂಪಸ್ಸಿಗೆ ಬಗೆ ಬಗೆಯ ಟ್ರೀಟ್ಮೆಂಟ್ ಇರ್ಬೋದು ಆ್ಯಕ್ಚುಲಿ. ಸೊ ಬರೀ ಇದು ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ ಅದರ ಮೇಲೆ ಟ್ರೀಟ್ಮೆಂಟ್ ಹೊಂದಿಕೊಂಡು ಹೋಗ್ತದೆ. ಸೊ ಇನಿಷಿಯಲಿ ಪೇಷಂಟಿಗೆ ಬರೀ ಸ್ಕಿನ್ನಿನ ಪ್ರಾಬ್ಲಮ್ ಮತ್ತು ಜಾಯಿಂಟಿನ ಪ್ರಾಬ್ಲಮ್ ಇದ್ದರೆ ನಾವು ಮೇ ಬಿ ಒಂದು ಚಿಕ್ಕ ಡೋಸ್ ಸ್ಟೀರಾಯ್ಡ್ ಹಾಕಿ ಅದರ ಮೇಲೆ DMRs ಅಂದರೆ ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಅಂತ ಇರ್ತವೆ, ಇದನ್ನು ಹಾಕಿ ಶುರು ಮಾಡ್ತೇವೆ. ನಾವು ಯಾವುದೇ ಮೆಡಿಸಿನನ್ನು ಹಾಕಿದರೂ ಕೂಡ ಇದನ್ನು ನಾವು ಮಂತ್ಲಿ ಮಾನಿಟರ್ ಮಾಡ್ತಾ ಇರ್ತೇವೆ. ಈ ಮದ್ದು ಪೇಷಂಟಿಗೆ ಹೊಂತದ, ಈ ಮದ್ದು ತೊಗೊಂಡು ಪೇಷಂಟಿಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಉಂಟಾ ಅಂತ ನೋಡಿ, ಮತ್ತು ಅವರಿಗೆ ಹೊಂತದಾದರೆ ನಾವು ಡೋಸನ್ನು ಜಾಸ್ತಿ ಮಾಡಿ ಸ್ಟೀರಾಯ್ಡನ್ನು ಕಮ್ಮಿ ಮಾಡಿ ನಿಲ್ಲಿಸ್ತಾ ಹೋಗ್ತೇವೆ. ಸಪೋಸ್ ಪೇಷಂಟ್ ತುಂಬ ಸಿಕ್ಕಾಗಿ ಬಂದರು, ಯಾಕಂದರೆ ಲೂಪಸ್ ಪೇಷಂಟ್ ಡಿರೆಕ್ಟ್ಲಿ ಎಮರ್ಜೆನ್ಸಿಯಲ್ಲಿ ಬರುವ ಸಾಧ್ಯತೆ ಇರ್ತದೆ. ಅವರಿಗೆ ಫಿಟ್ಸ್ ಬಂತು, ಸ್ಟ್ರೋಕ್ ಆಯಿತು, ಅಥವಾ ನಾವು ವ್ಯಾಸ್ಕ್ಯುಲೈಟಿಸ್ ಅಂತೇವೆ, ಯಾವುದಾದ್ರೂ ಕೈಯಲ್ಲಿ ಗ್ಯಾಂಗ್ರೀನ್ ಆಯಿತು, ಹಾಗೇನಾದರೂ ಆಯಿತು, ಅಥವಾ ಕಿಡ್ನಿಯೇ ಫೇಲ್ ಆಗಿ ಬರ್ತಾರೆ. ಇಂಥ ಪೇಷಂಟ್ ಡಿರೆಕ್ಟ್ಲಿ ಎಮರ್ಜೆನ್ಸಿಯಲ್ಲಿ ಲ್ಯಾಂಡ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇಷ್ಟು ತೀವ್ರವಾಗಿ ಇರುವಾಗ ನಾವು ಅವರನ್ನು ಬರೀ ಓರಲ್ ಮೆಡಿಸಿನ್ಸಲ್ಲಿ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಆವಾಗ ನಾವು IV ರೀತಿಯಲ್ಲಿ ಸ್ಟಿರಾಯ್ಡ್ಸನ್ನು ಕೊಟ್ಟು ಕೆಲವು ಬೇರೆ ಮದ್ದನ್ನು IV ಡ್ರಗ್ಸನ್ನು ಕೊಡ್ತೇವೆ, ಇಂಟ್ರಾವೀನಸ್ಲಿ ಕೊಡುವ ಡ್ರಗ್ಸನ್ನು ಕೊಡ್ತೇವೆ. ಇದರಲ್ಲಿ ಮುಂಚೆ ನಾವು ತುಂಬ ವ್ಯಾಪಕವಾಗಿ ಯೂಸ್ ಮಾಡ್ತಾ ಇದ್ದದ್ದು ಸೈಕ್ಲೋಫಾಸ್ಫಮೈಡ್ ಅಂತ. ಬಟ್ ಈಗ ರುಮಟಾಲಜಿಯಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ಸ್ ಬಂತು. ಸೊ ನಾವು ಕೆಲವು ಬಯೋಲಾಜಿಕ್ಸ್ ಅಂತ ಒಂದು ಸೆಲೆಕ್ಟೆಡ್ ಒಂದು ಟಾರ್ಗೆಟೆಡ್ ಥೆರಪಿ ಅಂತೇವೆ, ಒಂದು ಮಿಸೈಲಿನ ಹಾಗೆ. ಸೊ ಈ ಥೆರಪೀಸ್ ಕೂಡ ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ಹೊಸದಾಗಿ ಬಂದಿದ್ದು ರಿಟುಕ್ಸಿಮ್ಯಾಬ್, ಬೆಲಿಮುಮ್ಯಾಬ್ ಇವನ್ನೆಲ್ಲ ಯೂಸ್ ಮಾಡ್ತೇವೆ. ಸಪೋಸ್ ಒಂದು ಲೈಫ್ ಸೇವಿಂಗ್ ಒಂದು ಸಿಚುವೇಶನ್ ಬಂತು, ಪೇಷಂಟ್ ತುಂಬ ಕಾಯಿಲೆಗ್ರಸ್ತರಾಗಿದ್ದಾರೆ, ಅವರನ್ನು ಉಳಿಸಲೇಬೇಕು, ಆ ಸಿಚುವೇಷನಲ್ಲಿ ಬಂದರೆ ಈ ಲೂಪಸ್ ಆಗೋದು ಆ್ಯಂಟಿಬಾಡಿ ಎಕ್ಸಸ್ಸಿಂದ. ಸೊ ಆಟೋ ಇಮ್ಯೂನ್ ಆ್ಯಂಟಿಬಾಡೀಸ್ ಎಕ್ಸಸ್. ಸೊ ಇದನ್ನು ಹೇಗೆ ಕಮ್ಮಿ ಮಾಡೋದು ಅಂತ ನೋಡಿ ಈದರ್ ನಾವು ಪ್ಲಾಸ್ಮಾಫೆರೆಸಿಸ್ ಅಂತ ಮಾಡ್ತೇವೆ. ಇದರಲ್ಲಿ ಬ್ಲಡ್ ಒಂಥರ ಪ್ಯೂರಿಫಿಕೇಷನ್ ಮಾಡಿ ಆ ಆ್ಯಂಟಿಬಾಡೀಸನ್ನೆಲ್ಲ ತೆಗೆದು ಬಿಡ್ತೇವೆ, ಅದು ಮಾಡ್ಬೋದು. ಅಥವಾ ಆಲ್ಟರ್ನೇಟಿವ್ ಆಗಿ IVIG ಅಂತ, ಸೊ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಇರ್ತದೆ, ಅದನ್ನು ಕೊಟ್ಟು ಕೂಡ ಮಾಡ್ಬೋದು. ಸೊ ಈ ಸ್ಪೆಕ್ಟ್ರಮಲ್ಲಿ ಡಿಸೀಸಿನ ಟ್ರೀಟ್ಮೆಂಟ್ ಆಗ್ತದೆ. ಒಂದು ಸೈಡಲ್ಲಿ ಅದು ಮೈಲ್ಡ್ ಆಗಿ ಇದ್ದರೆ ನಮಗೆ OPD ಬೇಸಿಸಲ್ಲೇ ನಾವು ಅದಕ್ಕೆ ಮದ್ದು ಕೊಟ್ಟು ಅದನ್ನು ಸರಿ ಮಾಡ್ಬೋದು. ಇನ್ನೊಂದು ಎಕ್ಸ್ಟ್ರೀಮಲ್ಲಿ ಅದು ತುಂಬ ತೀವ್ರವಾಗಿ ಸೀರಿಯಸ್ ಆಗಿ ಪೇಷಂಟ್ ಬಂದಾಗ ನಾವು ಅವರನ್ನು ICU ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಮಾನಿಟರ್ ಮಾಡಿಕೊಂಡು IV ಡ್ರಗ್ಸು ಕೊಡಲಿಕ್ಕೆ ಬೇಕಾಗ್ತದೆ. ಮಧ್ಯದಲ್ಲಿರುವ ಸ್ಪೆಕ್ಟ್ರಮಲ್ಲಿ ಮಾಡ್ರೇಟ್ ಡಿಸೀಸ್ ಇದ್ದವರು, ಸೊ ಇವರನ್ನು ಯಾರಿಗೆ ಕಾಯಿಲೆ ಕಂಟ್ರೋಲಲ್ಲಿ ಬರ್ತದೋ ದ ಲಕ್ಕಿ ಫ್ಯೂ, ಅವರಿಗೆ ನಾವು ಕಂಟಿನ್ಯೂಸ್ಲಿ ಓರಲ್ ಮೆಡಿಸಿನ್ಸ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವು ಜನರಿಗೆ ಈ ಹೇಳಿದ ರಿಟುಕ್ಸಿಮ್ಯಾಬ್ ಮತ್ತು ಸೈಕ್ಲೋಫಾಸ್ಫಮೈಡ್ ಎಲ್ಲ ಅಗತ್ಯ ಬೀಳ್ತದೆ, ಅವ್ರಿಗೆ ಹೊಂದಿಕೊಂಡು ನಾವು ಆ ಮದ್ದನ್ನು ಕೊಡ್ಬೋದು. ಬಟ್ ಏನಿದ್ರೂ ಟ್ರೀಟ್ಮೆಂಟ್ ಮಾಡುವಾಗ
ಇದನ್ನು ಸ್ವಲ್ಪ ಅವರಿಗೆ ಆವಾಗವಾಗ ನಾವು ಫಾಲೋ ಅಪ್ ಮಾಡ್ತಾ ಇದ್ದರೆ ನಮಗೆ ಟ್ರೀಟ್ಮೆಂಟ್ ಹೀಗೆ ಕಂಟಿನ್ಯೂ ಮಾಡಬೇಕಾ ಅಥವಾ ಬದಲಾಯಿಸುವ ಸ್ಥಿತಿ ಬರ್ತಾ ಇದೆಯಾ ಅಂತ ಗೊತ್ತಾಗ್ತದೆ. ಸೊ ರೆಗ್ಯುಲರ್ ಫಾಲೋ ಅಪ್ ಇಸ್ ಆಲ್ಸೋ ಮಸ್ಟ್. ಡಾಕ್ಟರ್, ಈಗಾಗಲೇ ನಾವು ರುಮಟೆಡ್ ಆರ್ಥ್ರೈಟಿಸ್ ಬಗ್ಗೆ ಆಗಿರ್ಬೋದು, ಲೂಪಸ್ ಬಗ್ಗೆ ಮಾತಾಡಿದ್ವಿ. ಸೊ ಆಲ್ ಟುಗೆದರ್ ಇದನ್ನು ಒಟ್ಟಿಗೆ ತಗೋಬೇಕಾದ್ರೆ ಲೈಫ್ ಸ್ಟೈಲಲ್ಲಿ ಯಾವ ರೀತಿಯಾದಂಥ ಮಾಡಿಫಿಕೇಷನ್ಸ್ ಮಾಡಬೇಕಾಗುತ್ತೆ? ಸೊ ವಾತದಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಇಂಪಾರ್ಟೆಂಟ್. ನಾನು ನಾರ್ಮಲಿ ಪೇಷಂಟ್ಸಿಗೆ ಏನು ಹೇಳೋದು ಅಂದರೆ 40-50% ಮದ್ದಾದರೆ ಬಾಕಿ 50% ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನೇ ಅಂದರೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಏನು? ನಮ್ಮ ನಿತ್ಯದ ಜೀವನದ ಒಂದು ಡಿಸಿಪ್ಲಿನ್. ಸೊ ಊಟದಲ್ಲಿ ಶಿಸ್ತು, ನಿದ್ದೆಯಲ್ಲಿ ಶಿಸ್ತು ಮತ್ತು ಎಕ್ಸಸೈಸಲ್ಲಿ ಶಿಸ್ತು. ಇದು ಬರೀ ಆರ್ಥರೈಟಿಸ್ ಇದ್ದವರೆಲ್ಲ, ನಾವೆಲ್ಲರೂ ಹೆಲ್ದಿ ಇರುವಾಗಲೇ ಮಾಡಿದರೆ ಆರ್ಥರೈಟಿಸ್, BP, ಶುಗರ್ ಇಂಥ ಕ್ರಾನಿಕ್ ಡಿಸೀಸಸ್ ಬರೋದೇ ಇಲ್ಲ, ಅಥವಾ ಬಂದರೂ ಕೂಡ ಅಷ್ಟು ಜೋರಾಗೋದಿಲ್ಲ. ಸೊ ಈ ಶಿಸ್ತನ್ನು ನಾವು ನಾರ್ಮಲಿ ನಮ್ಮ ಲೈಫ್ ಪದ್ಧತಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಸೊ ಫುಡ್ಡಲ್ಲಿ ಶಿಸ್ತಂದರೆ ಏನು? ಸೊ ನಾರ್ಮಲಿ ತುಂಬ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು. ಸೊ ಈಗ ಬರುವ ಜಂಕ್ ಫುಡ್ಸಲ್ಲಿ ಏನಂದರೆ ಪ್ರಿಸರ್ವೇಟಿವ್ಸ್ ಏನು ಹಾಕ್ತಾರಂತನೂ ನಮಗೆ ಗೊತ್ತಿರೋದಿಲ್ಲ. ಅಂಥದ್ದಿರುವಾಗ ಅದು ನಮ್ಮ ಹೆಲ್ತಿಗೆ ಹೇಗೆ ಪರಿಣಾಮ ಮಾಡ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಇಂಥ ಜಂಕ್ ಫುಡ್ಸನ್ನು ಸೇವಿಸಿದರೆ ಏನಾಗ್ತದೆ ಅಂದರೆ ಈ ಬಾಡಿಯಲ್ಲಿ ಬರುವ ಇನ್ಫ್ಲಮೇಷನ್ ಅಂತ ಇರುವುದು ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಇದೆಲ್ಲ ನಾವು ಇನ್ಫ್ಲಮೇಟ್ರಿ ಫುಡ್ ಐಟಮ್ಸ್ ಅಂತ ಹೇಳ್ತೇವೆ. ಸೊ ಜಂಕ್ ಫುಡ್ಡನ್ನು ಮತ್ತು ಹೊರಗಿನ ಫುಡ್ಸನ್ನು ಬಿಕಾಸ್ ಆಫ್ ಹೈಜೀನ್ ಇದರಿಂದ, ಸೊ ಹೊರಗಿಂದು ತಿಂದು ಆವಾಗ ಇನ್ಫೆಕ್ಷನ್ ಆಗ್ತಾ ಇದ್ದರೆ ವಾತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಯಜ್ಞದಲ್ಲಿ ತುಪ್ಪ ಹಾಕಿದ ಹಾಗೆ ಇನ್ಫೆಕ್ಷನ್ಸ್ ಅದು ತುಂಬ ಜೋರಾಗ್ತದೆ. ಸೊ ಐಡಿಯಲಿ ನಾವು ಈ ಇನ್ಫೆಕ್ಷನ್ಸನ್ನು ಕೂಡ ದೂರ ತಳ್ಳಬೇಕು. ಇದೊಂದು. ಮತ್ತು ಆದಷ್ಟು ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಮತ್ತು ಸೊಪ್ಪು ಇದನ್ನು ಜಾಸ್ತಿ ತೊಗೊಳ್ಬೇಕು. ನಾನ್ ವೆಜಿಟೇರಿಯನ್ ಇದ್ದವರು ಸ್ವಲ್ಪ ರೆಡ್ ಮೀಟನ್ನು ಕಮ್ಮಿ ಮಾಡಿದರೆ ಬಹಳ ಒಳ್ಳೆಯದು. ಲೀನ್ ಮೀಟ್ಸ್ ತೊಗೋಬೋದು, ಕೆಲವು ವೆರೈಟಿಯ ಫಿಶ್ ತೊಗೊಳ್ಬೋದು, ಮೊಟ್ಟೆ ತೊಗೊಳ್ಬೋದು. ಬಟ್ ಇದನ್ನು ಕೂಡ ಅವ್ರು ಏನು ಮಾಡಬೇಕು ಅಂದರೆ ರೆಗ್ಯುಲರ್ಲಿ ಇದು ತೊಗೊಳ್ಳುವಾಗ ಡೀಪ್ ಫ್ರೈ ಮಾಡೋದು ಅಂಥದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಬಹಳ ಒಳ್ಳೆಯದು. ನಾರ್ಮಲಿ ರಿಫೈನ್ಡ್ ಫುಡ್ಸ್, ಉಪ್ಪು, ರಿಫೈನ್ಡ್ ಆಯಿಲ್ಸ್ ಮತ್ತು ರಿಫೈನ್ಡ್ ಶುಗರ್ ಇವನ್ನೆಲ್ಲ ಕಮ್ಮಿ ಮಾಡಿದರೆ, ಇದು ಪೇಷಂಟಿಂದ ಬಂದ ಫೀಡ್ಬ್ಯಾಕ್ ನನಗೆ, ಅದು ಸ್ಟಿಫ್ನೆಸ್ ಎಲ್ಲ ಕಮ್ಮಿ ಆಗ್ತದೆ ಅಂತ. ಸೊ ಇದನ್ನು ನಾವು ನಾರ್ಮಲಿ ಕೂಡ ಅಳವಡಿಸಿಕೊಳ್ಳಬೇಕು. ನೆಕ್ಸ್ಟ್ ಇಸ್ ನಿದ್ದೆಯಲ್ಲಿ ಶಿಸ್ತು. ತುಂಬ ಈಗ IT ಕಲ್ಚರ್, ವರ್ಕ್ ಫ್ರಮ್ ಹೋಮ್ ಹೇಗೆ ಅಂದರೆ ಆಲ್ಮೋಸ್ಟ್ ಈಗ ಆಫೀಸ್ ಮನೆಯಲ್ಲೇ ಬಂದ ಕಾರಣ ಒಂದು ಡಿಸಿಪ್ಲಿನ್ ಇಲ್ಲದೆ ಕೆಲಸ ಹೇಗೋ ಆಗಿ ಹೋಗ್ತಾ ಇದೆ. ಇದು ಆದ ಕೂಡಲೇ ಏನಾಗ್ತದೆ, ನಾವು ತಗೊಳ್ಳುವಂಥ ಬ್ರೇಕು, ನಾವು ಮಾಡುವ ಒಂದು ನಾರ್ಮಲ್ ಓಡಾಟ ಏನೂ ಇರೋದಿಲ್ಲ, ನಿದ್ದೆ ಕೆಡ್ತದೆ. ಮೀಟಿಂಗ್ ಯಾವಾಗೋ ಇಟ್ಕೊಂಡು 12 ಗಂಟೆ 1 ಗಂಟೆಗೆ ಮಲಗಿದ್ರೆ ದೇಹಕ್ಕೆ ಸಿಗುವ ಆರಾಮ್ ಸಿಗೋದಿಲ್ಲ. ಸೊ ಲಾಂಗ್ ಟರ್ಮಲ್ಲಿ ಇದೆಲ್ಲ ಒಟ್ಟಿಗಾಗಿ ಇದರ ವಾತ ಜೋರಾಗ್ತದೆ, ವಾತ ಇಲ್ಲದೆ ಅವರಿಗೆ ವಾತ ಬರ್ತದೆ, ಇಲ್ಲ ಬೇರೆ ಕ್ರಾನಿಕ್ ಡಿಸೀಸಸ್ಗೆ ಒಂದು ದಾರಿ ಮಾಡಿದ ಹಾಗೆ ಆಗ್ತದೆ. ಸೊ ಅಟ್ಲೀಸ್ಟ್ 7 to 8 hours ಆಫ್ ಗುಡ್ ಸ್ಲೀಪ್ ಇದು ಬೇಕೇ ಬೇಕು. ಎಸ್ಪೆಷಲಿ ವಾತ ಇದ್ದವರಿಗೆ, ಪೇಷಂಟಿಗೆ ಅವ್ರು ಚೆನ್ನಾಗಿ ರೆಸ್ಟ್ ಮಾಡಿದರೆ ಅಷ್ಟು ಮೆಂಟಲಿ ಅವರು ಪೀಸ್ಫುಲ್ ಆಗ್ತಾರೆ. ಇಮೋಷ್ನಲಿ ಒಂದು ಸ್ಟೇಬಲ್ ಆಗುವಾಗ ವಾತ ಕೂಡ ಕಮ್ಮಿ ಆಗ್ತದೆ. ಥರ್ಡ್ ಒನ್ ಇಸ್ ನಾವು ಜನರಲಿ ಎಕ್ಸಸೈಸ್. ಸೊ ಈಗ ಸದ್ಯ ಸ್ವಲ್ಪ ಎಕ್ಸಸೈಸಿಗೆ ಮಹತ್ವ ಬಂದಿದೆ, ಬಟ್ ನಾರ್ಮಲಿ ಇದು ನಾವು ಡೈಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. 30 minutes ಆಫ್ ಎಕ್ಸಸೈಸ್ ಎವ್ರಿ ಡೇ, ಅಟ್ಲೀಸ್ಟ್ 5 days ಇನ್ ಅ ವೀಕ್. ಸೊ ಟೋಟಲಿ ಒಂದು ವಾರದಲ್ಲಿ 150 minutes ಆಫ್ ಎಕ್ಸಸೈಸ್ ನಾವು ಎಲ್ಲರೂ ಮಾಡಬೇಕು. ಈಗ ವಾತ ಅಕ್ಯೂಟ್ಲಿ ಇದ್ದವರಿಗೆ, ತುಂಬ ಊತ ಇದ್ದವರಿಗೆ ಅಥವಾ ತುಂಬ ನೋವು ಇದ್ದವರಿಗೆ ನಾನು ಎಕ್ಸಸೈಸ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಗುಡ್ ಎಕ್ಸಸೈಸ್ ಇದು ಏನು, ಈಗ ಪೋಸ್ಟ್ ಕೋವಿಡ್ ಎರಾದಲ್ಲಿ ಎಕ್ಸಸೈಸ್ ಬಗ್ಗೆ ತುಂಬ ಆಲ್ರೆಡಿ ತಿಳುವಳಿಕೆ ಬಂದಿದೆ. ಸೊ ಒಂದು ನಮಗೆ ಬಾಡಿಗೆ ಒಳ್ಳೆಯದಾಗುವಂಥ ಎಕ್ಸಸೈಸ್ ಅಂದರೆ ಏನು? ಸೊ ಅಟ್ಲೀಸ್ಟ್ 30 minutes 5 times a week, ಅಂದರೆ ಟೋಟಲ್ ಆಫ್ 150 minutes a week ಎಕ್ಸಸೈಸ್ ನಾವು ಮಾಡಬೇಕು. ಅದು ನಮಗೆ ದೇಹಕ್ಕೆ ಒಳ್ಳೆಯದಾಗುವಂಥ ಟೈಪಿನ ಎಕ್ಸಸೈಸು. ಈಗ ಒತ್ತಡ ಮಾಡಿ ನಾನು ಎಲ್ಲರಿಗೂ ಜಿಮ್ಮಿಗೆ ಹೋಗಿ ವೆಯ್ಟ್ ಎತ್ತಿ ಅಂತ ಹೇಳೋದಿಲ್ಲ. ನಿಮ್ಮ ಬಾಡಿಗೆ ಯಾವ ಎಕ್ಸಸೈಸ್ ಹೊಂದ್ತದೆ ಆ ಟೈಪ್ ಎಕ್ಸಸೈಸ್ ಮಾಡಿ. ಯೋಗ ಆದರೆ ಯೋಗ, ಸ್ವಿಮ್ಮಿಂಗ್ ಆದರೆ ಸ್ವಿಮ್ಮಿಂಗ್, ಬ್ರಿಸ್ಕ್ ವಾಕಿಂಗ್ ಇವನ್ನೆಲ್ಲ ಮಾಡಬೇಕು. ಅಕ್ಯೂಟ್ಲಿ ವಾತ ಇದ್ದವರಿಗೆ, ತುಂಬ ಗಂಟುಗಳು ನೋವು ಇದ್ದವರಿಗೆ ನಾವು ಆ್ಯಕ್ಚುಲಿ ಎಕ್ಸಸೈಸ್ ಈಗ ಸದ್ಯಕ್ಕೆ ಬೇಡ ಅಂತೇವೆ. ವಾತ ಎಲ್ಲ ಕಮ್ಮಿ ಆಗಿ ಆಮೇಲೆ ಅವ್ರು ಸ್ವಲ್ಪ ಇರುವಾಗ ಈ ಎಕ್ಸಸೈಸನ್ನು ಶುರು ಮಾಡ್ಕೋಬೇಕು. ನಾರ್ಮಲಿ ವಾತ ಇದ್ದವರಿಗೆ ಎಕ್ಸಸೈಸ್ ಮಾಡಿ ಅಭ್ಯಾಸ ಇರೋದಿಲ್ಲ. ಸೊ ಎಕ್ಸಸೈಸ್ ಶುರು ಮಾಡಿದ ಕೂಡಲೇ ಒಮ್ಮೆಗೆ ವಾತ ಎಲ್ಲ ಜೋರಾಗ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಈ ಎಕ್ಸಸೈಸನ್ನು ಒಂದು 3-4 ದಿನ ನಿಲ್ಲಿಸಿ ನೋವಿಗೆ ಪರಿಣಾಮ ತೋರಿಸಿ, ಅಂದರೆ ಏನಾದರೂ ಒಂದು ಮದ್ದು ತೊಗೊಂಡು ಅದು ಕಮ್ಮಿ ಆದ ಮೇಲೆ
ಮತ್ತೆ ಎಕ್ಸಸೈಸಿಗೆ ಹೋಗಬೇಕು. ಒಮ್ಮೆಗೆ ಎಕ್ಸಸೈಸ್ ಮಾಡಿ ಅಂದರೆ 1-2 ಕಿಲೋಮೀಟರ್ ನಡೆಯೋದು ಇದನ್ನೆಲ್ಲ ಮಾಡಬಾರ್ದು. ಸೊ ಫಸ್ಟ್ ಬಾಡಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ಕೊಡಿ. ಫಸ್ಟು ಒಂದು 15 ನಿಮಿಷ ಹೋಗಿ, ಆಮೇಲೆ ಡೈಲಿ 5 ನಿಮಿಷ ಅದನ್ನು ಆ್ಯಡ್ ಮಾಡಿಕೊಂಡು ಟು ಅ ಮ್ಯಾಕ್ಸಿಮಮ್ ಆಫ್ 30 to 40 ಮಿನಿಟ್ಸ್ ನೀವು ಡೈಲಿ ಎಕ್ಸಸೈಸ್ ಮಾಡಿದರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತದೆ. ಆ್ಯಂಡ್ ಸೂನ್ ಇನಫ್ ನಿಮಗೆ ಇದರ ಬೆನಿಫಿಟ್ಸ್ ಎಲ್ಲ ಕಾಣಲಿಕ್ಕೆ ಶುರು ಮಾಡ್ತದೆ. ಸೊ ಗುಡ್ ಡಯಟ್, ಗುಡ್ ಸ್ಲೀಪ್, ಗುಡ್ ಎಕ್ಸಸೈಸ್. ಮತ್ತು ಲಾಸ್ಟ್ ಆ್ಯಂಡ್ ನಾಟ್ ದ ಲೀಸ್ಟ್, ಮೋಸ್ಟ್ಲಿ ನಮಗೆ ಈ ಮೊಬೈಲಿನ ಎರದಲ್ಲಿ ಏನು ಅಂದರೆ ಅನಾಗತ್ಯದು ವಾಟ್ಸ್ಯಾಪ್ ಯೂನಿವರ್ಸಿಟೀಸ್ ಇದನ್ನು ಕಟ್ ಮಾಡಿಬಿಡಬೇಕು. ಸೊ ದೀಸ್ ಆರ್ ಆಲ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್. ಇದು ಹೀಗೆ ಮಾಡಿದರೆ ತಪ್ಪು ತಿಳುವಳಿಕೆಗಳು, ಹೀಗೆ ಮಾಡಿದರೆ ಹಾಗಾಗ್ತದೆ, ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಏನೋ ಆಗ್ತದೆ. ಸೋ ಮಚ್ ರಾಂಗ್ ಇನ್ಫಾರ್ಮೇಷನ್ ಇಸ್ ಸ್ಪ್ರೆಡ್. ಸೊ ನಿಮಗೆ ಅಷ್ಟು ಡೌಟ್ ಇದ್ದರೆ ಬಂದು ನಿಮ್ಮ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ಏನಂತ ಪರಿಹಾರ ಮಾಡಿ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ಅನಾಗತ್ಯದ ನೆಗೆಟಿವ್ ಇನ್ಫಾರ್ಮೇಷನ್ ತೊಗೊಂಡೇ ಕೆಲವು ಜನರಿಗೆ ಸ್ಟ್ರೆಸ್ ಆಗಿ ವಾತ ಜೋರಾಗ್ತದೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಡೌಟ್ಸ್ ಇದ್ದರೆ ಅಲ್ಲಲ್ಲೇ ಕ್ಲಿಯರ್, ವಾಟ್ಸ್ಯಾಪ್ ಥ್ರೂ ಕ್ಲಿಯರ್ ಮಾಡಬೇಡಿ ಆರ್ ಗೂಗಲ್ ಮಾಡಬೇಡಿ. ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ, ಅವರು ನಿಮಗೆ ಹೇಗೆ ಅಗತ್ಯ ಇದೆಯೋ ಆ ಥರದ್ದನ್ನು ಅದು ಬಗೆಹರಿಸಿ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾರೆ. ಸೊ ಇಷ್ಟು ಮಾಡಿದರೆ ನಾಟ್ ಜಸ್ಟ್ ಫಾರ್ ಆರ್ಥರೈಟಿಸ್, ಫಾರ್ ಎನಿ ಕಾಯಿಲೆ ಆರ್ ಫಾರ್ ಹ್ಯೂಮನ್ ವೆಲ್ಬೀಯಿಂಗ್ ಇದು ಬಹಳ ಒಳ್ಳೆಯದು. ಡಾಕ್ಟರ್, ಇದುವರೆಗೂ ಈ ಕಾಯಿಲೆಯ ಕುರಿತು ಅಥವಾ ಒಂದು ನಾರ್ಮಲ್ ಟಿಪ್ಸ್ ಆಗಿರ್ಬೋದು ಸರಳವಾಗಿ ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ಮನಮುಟ್ಟುವಂತೆ ತಿಳಿಸ್ಕೊಟ್ವಿ. ಸೊ ನಿಮಗೆ ತುಂಬ ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಏನು, ಲೂಪಸ್ ಅಂದರೆ ಏನು, ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಯಾವ ರೀತಿಯಾದಂಥ ಕಾಯಿಲೆ, ಲಕ್ಷಣ ಹೇಗಿರುತ್ತೆ, ಆಲ್ ಟುಗೆದರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಯಾವ ರೀತಿ ಮಾಡಬೇಕಾಗುತ್ತೆ, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.